25,000 ಕ್ಯಾನ್ಸರ್ ರೋಗಿಗಳ ಸೇವೆ ಮತ್ತು ಆರೈಕೆಯ ಹಾದಿಯಲ್ಲಿ ಡಾಕ್ಟರ್ ರಾವ್ ಅವರ ಪಯಣ. ವೈದ್ಯ ನಾರಾಯಣೋ ಹರಿ ಎಂಬ ಸಂಸ್ಕೃತ ಭಾಷೆಯ ನಾಣ್ಣುಡಿಯಂತೆ ಅನಾದಿ ಕಾಲದಿಂದಲೂ ಪ್ರಪಂಚದಾದ್ಯಂತ ವೈದ್ಯರನ್ನು ದೇವರ ನಂತರದ ಸ್ಥಾನದಲ್ಲಿಟ್ಟು ಗೌರವಿಸಲಾಗುತ್ತಿದೆ. ವೈದ್ಯರು ಸಮಾಜದಲ್ಲಿ, ಅದರಲ್ಲೂ ಮೂಢನಂಬಿಕೆ, ಭಯ, ದಿಗಿಲು ಮತ್ತು ಭರವಸೆ ರಹಿತ ಅಂಶವಿರುವ ಕ್ಯಾನ್ಸರ್ ಚಿಕಿತ್ಸಾ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ಹೊಂದಿರುತ್ತಾರೆ. ಈ ಆಸ್ಪತ್ರೆ ಕ್ಯಾನ್ಸರ್ ಹಾಸ್ಪಿಟಲ್. ಇದು ನಾವು 2011 5-6 ಡಾಕ್ಟ್ರು ಸೇರಿ ಮಾಡಿದಂಥ ಆಸ್ಪತ್ರೆ. ನಮ್ಮ ಈ ಆಸ್ಪತ್ರೆ ಸ್ಟಾರ್ಟ್ ಮಾಡೋ ಉದ್ದೇಶ ಏನಂದರೆ, ಮಂಗಳೂರು ಮತ್ತು ಈಚೆ ಇರುವ ನಾರ್ತ್ ಕೇರಳ ಮತ್ತು ಶಿವಮೊಗ್ಗ ಈ ಡಿಸ್ಟ್ರಿಕ್ಟ್ಗಳಲ್ಲಿರುವ ಜನರಿಗೆ ಕ್ಯಾನ್ಸರ್ ಸೇವೆಯನ್ನು ಒಂದೇ ರೂಫ್ ಅಡಿ, ಆಲ್ ಸರ್ವಿಸಸ್ ಅಂಡರ್ ಒನ್ ರೂಫ್, ಮತ್ತು ಒಂದು ಬೇರೆ ರೀತಿಯಲ್ಲಿ ಒಂದು ಕ್ಯಾನ್ಸರ್ ಕಾಯಿಲೆಗೆ ಒಂದು ಟ್ರೀಟ್ಮೆಂಟ್ ಮಾಡೋ ಒಂದು ಪ್ರಯತ್ನದಿಂದ ನಾವು ಈ ಆಸ್ಪತ್ರೆ ಸ್ಟಾರ್ಟ್ ಮಾಡಿದ್ದೇವೆ. ಈಗ 2011 2019ವರೆಗೆ ನಾವು ಸಾಧಾರಣ 18,000 ಕ್ಯಾನ್ಸರ್ ರೋಗಿಗಳನ್ನು ಚಿಕಿತ್ಸೆ ಮಾಡಿದೆ. ಅದರಲ್ಲಿ 50-60% ರೋಗಿಗಳು ಗುಣಮುಖಾಗಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸಮಾಜದಲ್ಲಿ ಒಂದು ಜೀವನವನ್ನು ಮಾಡ್ತಾ ಇದ್ದಾರೆ. ಅದು ನಮಗೆ ಒಂದು ದೊಡ್ಡ ಒಂದು ನಮ್ಮ ಅಂಬಾಸಿಡರ್ ಅಂತ ಹೇಳಬೇಕು ಈ ಪೇಷಂಟ್ಗಳು. ಯಾಕಂದರೆ ಈ ಕ್ಯಾನ್ಸರ್ ಕಾಯಿಲೆ ಬಂದ ಕೂಡಲೇ ಜನರಿಗೆ ಒಂದು ಭಾವನೆ ಬದುಕುವುದಿಲ್ಲ ಅಂಥೇಳಿ, ಆ ಭಾವನೆಯನ್ನು ನಮ್ಮ ಆಸ್ಪತ್ರೆಯನ್ನು ಒಂದು ಮಿತ್ ಅಂತ ಹೇಳ್ತೇವೆ, ಅದನ್ನು ಅಲ್ಲಗಡಿಸಿದ್ದೇವೆ. APL ಕಾರ್ಡಿನವರಿಗೆ ಕೂಡ ಅವರಿಗೆ ಕೆಲವರು APL ಕಾರ್ಡವರಿಗೆ ಕೂಡ ಒಂದು ಹಣದ ಕೊರತೆ ಇರುವುದರಿಂದ ಅವರು ಈ ಕ್ಯಾನ್ಸರ್ ಚಿಕಿತ್ಸೆಯನ್ನು ತಗೊಳ್ಳೋದಿಲ್ಲ. ಅಂಥವರಿಗೆ ಒಂದು ಹೊಸ ಒಂದು ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ. ಅದರಿಂದ ತುಂಬ ಒಂದು ರಿಕ್ಷಾ ಚಾಲಕರಿರಲಿ, ಹೌಸ್ ಮೇಡ್ಸ್ ಇರಲಿ, ಸೆಕ್ಯೂರಿಟಿ ಗಾರ್ಡ್ ಇರಲಿ, ಮತ್ತು ಬೇರೆ ಬೇರೆ ಸಮಾಜದಲ್ಲಿ ಸ್ಟ್ರೀಟ್ ವೆಂಡರ್ಸ್ ಇರಲಿ, ಕೆಲವರಿಗೆ BPL ಕಾರ್ಡ್ ಇರೋದಿಲ್ಲ, ಅವರಿಗೆ ನಾವು ಒಂದು ಹೊಸ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಇವತ್ತಿನ ದಿನ ನಮ್ಮ ಬೇರೆ ಸಹ ನಿರ್ದೇಶಕರ ಸಹಾಯದಿಂದ ಮತ್ತು ನಮ್ಮ ಅಧ್ಯಕ್ಷ ಶ್ರೀ ಅನಂತಕೃಷ್ಣ ಅವರ ಗೈಡೆನ್ಸ್, ಮಾರ್ಗದರ್ಶನದಿಂದ ನಾವು ಈ ಆಸ್ಪತ್ರೆಯನ್ನು ಇನ್ನೂ ಒಂದು ದೊಡ್ಡ ರೀತಿಯಲ್ಲಿ ಆದಷ್ಟು ಜನರಿಗೆ ಸಹಾಯ ಆಗುವ ಒಂದು ರೀತಿಯಲ್ಲಿ ಇದನ್ನು ಮುಂದುವರಿಸಬೇಕಂತ ನಮ್ಮ. ಮಂಗಳೂರಿನ ಏಕೈಕ ಸುಸಜ್ಜಿತ ಕ್ಯಾನ್ಸರ್ ಆಸ್ಪತ್ರೆಯಾದ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ನಿರ್ದೇಶಕರು ಮತ್ತು ಮುಂಚೂಣಿ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಸುರೇಶ್ ರಾವ್ 25,000 ಕ್ಯಾನ್ಸರ್ ಪೀಡಿತ ಜನರ ಸೇವೆ ಮತ್ತು ಆರೈಕೆಯನ್ನು ಮಾಡಿರುವುದು ಕ್ಯಾನ್ಸರ್ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟ ಮತ್ತು ಅಪರೂಪದ ಹೆಜ್ಜೆಯಾಗಿದೆ. ಡಾಕ್ಟರ್ ರಾವ್ 1987ರಲ್ಲಿ MBBS ಪದವಿ, 1991ರಲ್ಲಿ ವಿಕಿರಣ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಣಿಪಾಲದ KMC ಆಸ್ಪತ್ರೆಯಲ್ಲಿ ಪಡೆದಿರುತ್ತಾರೆ. ಈ ಸಾಧಾರಣ 28 ವರ್ಷಗಳಲ್ಲಿ ಅವರು 25,000ಕ್ಕೂ ಹೆಚ್ಚು ರೋಗಿಗಳ ಚಿಕಿತ್ಸೆಯನ್ನು ನಡೆಸಿದ್ದಾರೆ. ಬಹಳ ಉತ್ತಮ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅವರು. ಅದು ಬಡವರಿಗೆ ಉತ್ತಮ ಚಿಕಿತ್ಸೆ ಕಡಿಮೆ ದರದಲ್ಲಿ ಸಿಕ್ಕಲೇಬೇಕು ಅಂತ ಹೇಳುವ ಕಾಳಜಿ ಹೊಂದಿದವರು. ಅವರ ಬಗ್ಗೆ ಮಾತಾಡೋದಂದರೆ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಹಾಗಾಗಿ ಅವರಿಗೆ ಇನ್ನೂ ಇದರಲ್ಲಿ ರೋಗಿಗಳನ್ನು ಚಿಕಿತ್ಸೆ ಮಾಡಿ ಅವರ ಕ್ವಾಲಿಟಿ ಆಫ್ ಲೈಫನ್ನು ಇಂಪ್ರೂವ್ ಮಾಡೋದರಲ್ಲಿ ಯಶಸ್ಸು ಸಿಕ್ಕಲಿ. Treatment of cancer today requires a teamwork, and that team has been headed by Dr. Suresh Rao with very good success. I wish him good health, long life, so that the patients of the area as well as the surrounding places would benefit from his expert treatment, and particularly the poor and the underprivileged will get the benefit of his treatment. A very humble doctor who can empathize with the patient and do whatever possible to make the patient better. In a nutshell, what is required is empathy, compassion and devotion to work, and all three of these Dr. Suresh Rao has in ample measure, and it's really been a pleasure for me to know him as a colleague. ಕ್ಯಾನ್ಸರ್ ರೋಗವು ವಿವಿಧ ಚಿಕಿತ್ಸಾ ವಿಧಾನ ಹೊಂದಿರುವ ಕ್ಷೇತ್ರವಾಗಿದ್ದು, ಈ ಚಿಕಿತ್ಸೆಯಿಂದ ಧನಾತ್ಮಕ ಫಲಿತಾಂಶ ಪಡೆಯಬೇಕಾದರೆ ವಿಕಿರಣ ವೈದ್ಯಕೀಯ ಶಸ್ತ್ರಚಿಕಿತ್ಸಾ ವಿಧಾನಗಳನ್ನು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಅಳವಡಿಸಬೇಕಾಗಿರುತ್ತದೆ. ಈ ದಿಸೆಯಲ್ಲಿ
ತಮ್ಮ ಜ್ಞಾನ ಮತ್ತು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನದಲ್ಲಿ ಡಾಕ್ಟರ್ ರಾವ್ ಅವರು ವೈದ್ಯಕೀಯ ಮತ್ತು ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞರೊಂದಿಗೆ ನಿಖರವಾಗಿ 4 ವರ್ಷಕ್ಕಿಂತಲೂ ಹೆಚ್ಚು ಕೆಲಸ ನಿರ್ವಹಿಸಿರುತ್ತಾರೆ. I think his mission of starting a specialized onco center in Mangalore was a novel idea, and it has really helped the population around in and around Mangalore and the distant parts of the district also. And I appreciate his dedication, and I wish him all well in his future venture also. I congratulate him on this occasion when he has completed treating 25,000 oncology patients, and it's a real something great for Mangalore to have a great radiation oncologist like him continuing to serve the patients initially at Father Muller's and now at Mangalore Institute of Oncology. I wish him all the best and hope that God will give him the best of health so that he can continue to serve the public of Mangalore and the southern states and even quite a few patients from abroad for a long time to come. I have known him as a very simple, very sincere, very hardworking individual who takes care of patients like his own relatives or his own people. He has completed 25,000 patients on treatment. This speaks about how much he is devoted towards the treatment of patients who are suffering from this devastating disease. I congratulate Dr. Suresh Rao on this occasion. ಕಳೆದ 10 ವರ್ಷಗಳಲ್ಲಿ ಚಿಕಿತ್ಸೆ ಪಡೆದ ರೋಗಿಗಳಲ್ಲಿ ಹೆಚ್ಚಿನವರು ಈಗಲೂ ಪುನರ್ ಆರೈಕೆಗಾಗಿ ಅವರನ್ನು ಸಂಪರ್ಕಿಸುತ್ತಿದ್ದಾರೆ. ಕ್ಯಾನ್ಸರ್ ಅನ್ನು ಪತ್ತೆ ಹಚ್ಚುವ ಮತ್ತು ಚಿಕಿತ್ಸೆ ನೀಡುವ ಅತ್ಯಾಧುನಿಕ ಯಂತ್ರಗಳು, ತರಬೇತಿ ಹೊಂದಿದ ತಂತ್ರಜ್ಞರು ಮತ್ತು ದಾದಿಯರನ್ನು ಒಳಗೊಂಡಂತೆ ಸಮಾನ ಮನಸ್ಕ ಕ್ಯಾನ್ಸರ್ ತಜ್ಞರೊಂದಿಗೆ ಡಾಕ್ಟರ್ ರಾವ್ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಪ್ರಾರಂಭಿಸಿದರು. ಕ್ಯಾನ್ಸರ್ಗೆ ಅತ್ಯಾಧುನಿಕ ಚಿಕಿತ್ಸೆಯೊಂದಿಗೆ ಜನರ ಸೇವೆ ಮಾಡುವುದು ಈ ಸಂಸ್ಥೆ ಸ್ಥಾಪನೆಯ ಪ್ರಮುಖ ಉದ್ದೇಶವಾಗಿದೆ. ಇಂದು ಎಂಐಒ ಗೋವಾ, ಕರಾವಳಿ ಕರ್ನಾಟಕ ಮತ್ತು ಉತ್ತರ ಕೇರಳದ ಏಕೈಕ ಸುಸಜ್ಜಿತ ಅತ್ಯಾಧುನಿಕ ಕ್ಯಾನ್ಸರ್ ಆಸ್ಪತ್ರೆಯಾಗಿದ್ದು, ಅತ್ಯಂತ ಕಡಿಮೆ ದರದಲ್ಲಿ ಪ್ರಪಂಚದ ಕೆಲವು ಉತ್ತಮ ಆಸ್ಪತ್ರೆಗಳು ಒದಗಿಸುವ ಚಿಕಿತ್ಸೆಯನ್ನು ನೀಡುತ್ತಿದೆ. From the past 8 years we have seen that 25,000 cases. It means that he has achieved what he had in his mind. His vision has been achieved, and I still feel he has got many more good things to do, and I still feel it's just a beginning for him. We expect much more from him, and we expect that he might as well take it to greater heights and might do much better than this in future. I wish him all good luck. Congratulations, sir, for achieving the milestone of treating 25,000 patients. I think this is a stupendous success. I hope in the years to come you will be able to treat more and more patients and able to cure more patients and give more quality of life to the patients, so that many of the patients can be cured and lead a successful and good quality of life. I am so proud to talk about my HOD Dr. Suresh Rao, radiation oncologist, who completed 25,000 patients treatment using radiations, and so far he established 3 radiotherapy centers. At the same time, he established the most advanced technologies in all the 3 radiotherapy centers for the cancer patients treatment, to continue his service to provide the best treatment to the societies. I wish you all the best, and I pray God to give him the strength to save many lives. One of the other important aspects about Dr. Rao is his concern for cancer prevention, and the best way for prevention is educating the general public, for which in MIO today he has set up a unit, what we call it as Cancer Education and Awareness Cell, which takes an active role in going into schools and teaching the children about tobacco, alcohol, lifestyle and its role in cancer.
He has also been instrumental in organizing anti-tobacco run way back in 2012, and also recently there was what we call it as a walkathon, through which an attempt was made to make public aware of the ill effects of tobacco, alcohol, and what we call it as the sedentary lifestyle in cancer causation. This is one aspect which is very unique about Dr. Rao, because very few people have focused on educating the general public, which is extremely important, but unfortunately a very neglected aspect in Indian context. ಕಳೆದ 8 ವರ್ಷಗಳಿಂದ ಈ ಹಾಸ್ಪಿಟಲ್ ಬಹಳ ಒಂದು ಅಭಿವೃದ್ಧಿಯಿಂದ ಬಹಳ ಒಂದು ಹೆಸರುವಾಸಿಯಾಗಿದೆ. ಇದಕ್ಕೆ ಮೂಲ ಕಾರಣ ಏನಂದರೆ ನಮ್ಮ ಆಡಳಿತ ನಿರ್ದೇಶಕರಾದಂತಹ ಡಾಕ್ಟರ್ ಸುರೇಶ್ ರಾವ್. ಕಳೆದ 8 ವರ್ಷಗಳಲ್ಲಿ 25,000 ರೋಗಿಗಳನ್ನು ನಾವು ಚಿಕಿತ್ಸೆಗೆ ಒಳಪಡಿಸಿ ಅದರಲ್ಲಿ ಬಹಳಷ್ಟು ಒಂದು ಶ್ರೇಯಸ್ಸನ್ನು ಪಡೆದಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ನಮ್ಮ ಈ ಒಂದು ಇನ್ಸ್ಟಿಟ್ಯೂಟು ಈಗ ಈ ಮಟ್ಟಿಗೆ ಇಷ್ಟು ಎತ್ತರಕ್ಕೆ ಬಂದಿದೆ, ಇಷ್ಟು ಹೆಸರುವಾಸಿಯಾಗಿದೆ ಅನ್ನೋದಕ್ಕೆ ಅವರು ಮೂಲ ಕಾರಣ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. Suresh Rao is a very well recognized radiation oncologist nationally and internationally, and we get patients widely referred from everywhere due to his technical and acumen of treating cancer patients very accurately and very well. And I'm very glad that he is a very well recognized specialist across our country and even outside. Yeah, this is Dr. Krishna Prasad, medical oncologist at the Mangalore Institute of Oncology. I have known Dr. Suresh Rao since many years now, since the inception of this institute. He has been the guiding force, the pillar of strength on which we all work. He has been our mentor for many of our patients, and without him I think we would have been nowhere. I wish him all the best in his future endeavors. Congratulating Dr. Suresh Rao for treating 25,000 cancer patients. Same time, I am very happy about service given by Dr. Krishna Prasad and Dr. Suresh Rao at MIO. MIO ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಆರೈಕೆ ಕೇಂದ್ರವಾಗಿ ಕಾರ್ಯನಿರ್ವಹಿಸಲು ಸ್ಥಾಪನೆಯಾಗುವುದರೊಂದಿಗೆ ಕ್ಯಾನ್ಸರ್ ಬಗ್ಗೆ ಮಾಹಿತಿ ನೀಡುವ ಕಾಯಕದಲ್ಲಿ ಡಾಕ್ಟರ್ ರಾವ್ ಪ್ರಮುಖ ಸಾಧನವಾಗಿದ್ದಾರೆ. ಹೆಚ್ಚಿನ ಕ್ಯಾನ್ಸರ್ ಅಪಾಯಕಾರಿ ಮತ್ತು ಜೀವ ಭಯದಿಂದ ಕೂಡಿದ್ದಲ್ಲ ಮತ್ತು ಪ್ರಥಮ ಹಂತದಲ್ಲಿ ಆದಷ್ಟು ಬೇಗನೆ ಇದನ್ನು ಗುರುತಿಸಿದ್ದಲ್ಲಿ ಸಂಪೂರ್ಣವಾಗಿ ಗುಣಪಡಿಸಬಹುದೆಂದು ಮಾಹಿತಿ ಒದಗಿಸುವುದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಯಶಸ್ವಿ ಚಿಕಿತ್ಸೆಯ ನಂತರ ನಿರಂತರ ಮರು ಆರೈಕೆ ಹಾಗೂ ಪುನರ್ ತಪಾಸಣೆಗೆ ರೋಗಿಗಳು ತಪ್ಪಿಸುವುದನ್ನು ಕಡಿಮೆ ಮಾಡುವುದು ಡಾಕ್ಟರ್ ರಾವ್ ಬಿಂಬಿಸಿದ ಇನ್ನೊಂದು ಪ್ರಮುಖ ಅಂಶ. ಇದಕ್ಕಾಗಿ ರೋಗಿಗಳ ತಪಾಸಣೆ ಮತ್ತು ಆರೈಕೆಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ತಪಾಸಣಾ ಮತ್ತು ಆರೈಕೆ ಕೇಂದ್ರಗಳನ್ನು ಸ್ಥಾಪಿಸಲು ಪ್ರಾಮಾಣಿಕ ಪ್ರಯತ್ನ ಡಾಕ್ಟರ್ ರಾವ್ ಮಾಡಿರುತ್ತಾರೆ.
ನಮಸ್ಕಾರ ವೀಕ್ಷಕರೇ. ನಮ್ಮ ಸಮಾಜದಲ್ಲಿ ಹಲವಾರು ವ್ಯಕ್ತಿಗಳು ತಮ್ಮ ಜೀವನವನ್ನು ಒಳ್ಳೆಯ ಮಟ್ಟಿನಲ್ಲಿ ಸುಧಾರಿಸ್ಕೊಂಡು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ನೋಡ್ತಕ್ಕಂಥದ್ದು ವಿಷಯಗಳಿದ್ದೇ ಇರುತ್ತೆ. ವೀಕ್ಷಕರೇ, ಮನುಷ್ಯನ ಬದುಕಲ್ಲಿ ನಿಸ್ವಾರ್ಥ ಸೇವೆಯಿಂದ ತನ್ನವನ್ನು ಜೀವನವನ್ನು ಮುಡಿಪಾಗಿಟ್ಟು ಜನಸೇವೆಗೆ ನೀಡ್ತಕ್ಕಂಥ ಕೊಡುಗೆಗಳು ಅಪಾರವಾಗಿದ್ದರೂ ಕೂಡ ಇಂಥ ಒಂದು ಕೊಡುಗೆಗಳನ್ನು ನಾವು ನೋಡಿದರೆ, ಮುಖ್ಯವಾಗಿ ವೈದ್ಯಕೀಯ ಕ್ಷೇತ್ರಕ್ಕೆ ನೋಡಿದರೆ ಈ ಒಂದು ಕೊಡುಗೆ ನಮ್ಮ ಡಾಕ್ಟರ್ ಸುರೇಶ್ ರಾವ್ ಅವರದ್ದು ಅತ್ಯಮೂಲ್ಯವಾದದ್ದು. ವೀಕ್ಷಕರೇ, ಈ ಒಂದು ರೋಗಗಳಲ್ಲಿ ಭಯ ಹುಟ್ಟಿಸ್ತಕ್ಕಂಥ ಕ್ಯಾನ್ಸರ್ ಕಾಯಿಲೆಯಲ್ಲಿ ವಿಶೇಷವಾದ ಪರಿಣಿತಿಯನ್ನು ಪಡ್ಕೊಂಡು ಸುಮಾರು 25,000ಕ್ಕೂ ಮಿಕ್ಕಿ ರೋಗಿಗಳಿಗೆ ಯಶಸ್ವಿ ಚಿಕಿತ್ಸೆ ನೀಡ್ತಕ್ಕಂಥ ರೂವಾರಿ ಡಾಕ್ಟರ್ ಎಂ ಸುರೇಶ್ ರಾವ್ ಅವರು. ಡಾಕ್ಟರ್ ಸುರೇಶ್ ರಾವ್ ಅವರ ಬಗ್ಗೆ ಹಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀವಿ. ಬಹುಶಃ ನಮ್ಮ ಜೊತೆ ಡಾಕ್ಟರ್ ಸುರೇಶ್ ರಾವ್ ಅವರಿದ್ದಾರೆ, ಅವರನ್ನು ಭೇಟಿಯಾಗೋಣ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ ಸರ್, ಈಗ ಸುಮಾರು 25,000ಕ್ಕೂ ಮಿಕ್ಕಿ ಯಶಸ್ವಿ ಚಿಕಿತ್ಸೆಗಳನ್ನು ಜನರಿಗೆ ನೀಡಿದ್ದೀರಾ. ಇದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅಂದರೆ ಈ ಕ್ಯಾನ್ಸರ್ ಕಾಯಿಲೆ ಅಂದರೆ ಒಂದು ಅದರೊಟ್ಟಿಗೆ ನಮ್ಮ ಟ್ರೀಟ್ಮೆಂಟ್ ಅಂದರೆ ಒಂದು ದೊಡ್ಡ ಯುದ್ಧದಾಗೆ. ನಾನು 1983ಯಲ್ಲಿ MBBS ಮಾಡಿದೆ. ಸೊ 87, 88ಅಲ್ಲಿ ನೆಕ್ಸ್ಟ್ MBBS ಆದಮೇಲೆ ಏನು ಮಾಡಬೇಕಂತೇಳಿ ಆವಾಗ 30 ವರ್ಷ ಮುಂಚೆ ಈ ಆಂಕಾಲಜಿ ಫೀಲ್ಡ್ ಅಂದರೆ ಕ್ಯಾನ್ಸರ್ ಫೀಲ್ಡಲ್ಲಿ ಜಾಸ್ತಿ ಸ್ಪೆಷಾಲಿಟಿ ಡಾಕ್ಟರ್ಗಳು ಹೋಗ್ತಾ ಇರಲಿಲ್ಲ. ಅಂತೂ ಆ ಟೈಮಲ್ಲಿ ನಮ್ಮ ಒಂದು ಸಂಬಂಧಿಕರಿಗೆ ಈ ಕಾಯಿಲೆಯಿಂದ ಸಾವನ್ನು ಬಂದಿತ್ತು. ಸೊ ಆವಾಗ ನಾನು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹತ್ರ ಮಾತಾಡುವಾಗ ಐ ಫೆಲ್ಟ್ ದಟ್ ಈ ಫೀಲ್ಡ್ ತುಂಬ ಕಷ್ಟ ಇದೆ. ಸೊ ಇದರಲ್ಲಿ ನಾವು ಒಂದು ಸ್ಪೆಷಾಲಿಟಿ ಮಾಡಿ ಇದನ್ನು ನಾವು ಟ್ರೀಟ್ಮೆಂಟ್, ಈ ಕಾಯಿಲೆಗೆ ನಾವು ಟ್ರೀಟ್ಮೆಂಟ್ ಮಾಡುವ ಮೂಲಕ ನಮ್ಮದೊಂದು ಎಫರ್ಟ್ ಈ ಕಾಯಿಲೆಯನ್ನು ಅಂದರೆ ಯುದ್ಧದಲ್ಲಿ ವಿನ್ ಆಗುವ ಒಂದು ಎಫರ್ಟ್ ಮಾಡಬೇಕಂತೇಳಿ ನಮ್ಮ ಹಠ ಇತ್ತು. ಹಾಗೆ ಆದರೆ ಈ ಕಾಯಿಲೆಯಲ್ಲಿ ನಮಗೆ ಗೊತ್ತಿದ್ದಾಗೆ ನೀವು ಹೇಳಿದ್ರಿ 25,000 ಯಶಸ್ವಿಯಾಗಿ ಟ್ರೀಟ್ಮೆಂಟ್ ಮಾಡಿದೆ ಅಂತೇಳಿ. ಯಶಸ್ವಿ ಅಂದರೆ ಇದರಲ್ಲಿ ಕ್ಯಾನ್ಸರ್ ಕಾಯಿಲೆಯಲ್ಲಿ ಒಂದು ಡಾಕ್ಟ್ರಿಗೆ ಒಂದು ಯಾವ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟ್ರಿಗೆ ಗೊತ್ತಿರುತ್ತೆ ಈ ಕಾಯಿಲೆಯಲ್ಲಿ ನಮಗೆ ಎಷ್ಟು ಒಂದು ಯುದ್ಧದಲ್ಲಿ ನಮಗೆ ವಿಕ್ಟ್ರಿ ಇದ್ದಾಗೆ. ಅಂದರೆ ನಾವು ಎಷ್ಟು ಅದನ್ನು ಸೋಲಿಸ್ತಾರ ಅಷ್ಟೇ ಅದು ನಮಗೆ ಸೋಲಿಸ್ತದೆ. ಈ ಕಾಯಿಲೆಯಲ್ಲಿ ನಾವು ಕಷ್ಟಪಡಬೇಕು. ಈ ಟ್ರೀಟ್ಮೆಂಟನ್ನು ನಮ್ಮ ಕಂಟ್ರೋಲಿಗೆ ಬರಬೇಕಾದ್ರೆ ಕಾಯಿಲೆ ತುಂಬ ಕಷ್ಟಪಡಬೇಕು. ಮತ್ತು ಈ ಹಠದಿಂದ ನಾವು ಅದನ್ನು ಕಷ್ಟಪಟ್ಟು ಈ ಕಾಯಿಲೆಯನ್ನು ನಾವು ಕಂಟ್ರೋಲಿಗೆ ಮಾಡಬೇಕಂತೇಳಿ ಹೀಗೆ ಮಾಡ್ತಾ ಮಾಡ್ತಾ 30 ವರ್ಷ ಆಯಿತು. ಹಾಗೆ 25,000 ಪೇಷಂಟನ್ನು ನಾನು ಬೆಳಗಿಂದ ಸಂಜೆ ಕಷ್ಟಪಟ್ಟು ಅದನ್ನು ಕಂಟ್ರೋಲಲ್ಲಿ ತರುವ ನನ್ನ ಪ್ರಯತ್ನವನ್ನು ಮಾಡಿದ್ದೇನೆ. ಆದರೆ ಎಲ್ಲ ಕ್ಯಾನ್ಸರ್ ಕಾಯಿಲೆಯಲ್ಲಿ ಯಶಸ್ವಿ ನಮಗೆ ಡಾಕ್ಟ್ರಿಗೆ ಸಿಗೋದಿಲ್ಲ. ಆದರೆ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಯಾವತ್ತು ನಾವು ಅದನ್ನು ಗಿವ್ ಅಪ್, ಅದನ್ನು ಬಿಟ್ಟು ಕೊಡಬಾರ್ದು. ಸೋಲನ್ನು ನಾವು ಅದನ್ನು ನಮ್ಮ ಪಾಸಿಟಿವ್ ಆಗಿ ತಗೊಂಡು ನೆಕ್ಸ್ಟ್ ಪೇಷಂಟ್ ಬರುವಾಗ ಇವರನ್ನು ಹೇಗೆ ಒಳ್ಳೆಯ ಗುಣ ಮಾಡೋದು, ಇಂಥದ್ದೊಂದು ನಮ್ಮ ಮನಸ್ಸಲ್ಲಿದ್ದರೆ ಈ ಕಾಯಿಲೆ ಟ್ರೀಟ್ಮೆಂಟ್ ಮಾಡಿದರೂ ನಮಗೆ ಬೇಜಾರು ಅಂತೇಳಿ ಎಣಿಸೋದಿಲ್ಲ. ಯಾಕಂದರೆ ತುಂಬ ಸರ್ತಿ ನಾವು ಗುಣ ಆಗುವಂಥ ಪೇಷಂಟಿಗೆ ನಮಗೆ ಆಗದಿದ್ದರೆ ಅದನ್ನು ನಮಗೆ ದುಃಖ ತರ್ತದೆ. ಆದರೂ ಈ ಕಾಯಿಲೆಯಲ್ಲಿ ನಾವು ಕಷ್ಟಪಟ್ಟಷ್ಟು ನಮಗೆ ಒಂದು ಅದರದ್ದು ಅನುಭವ ಬರ್ತದೆ. ಮತ್ತು ಕಾಯಿಲೆಯನ್ನು ನಾವು ಹೇಗೆ ಗೆಲ್ಬೋದು ಅಂತೇಳಿ ರೋಗಿಗಳೊಟ್ಟಿಗೆ ನಮಗೆ ಇದನ್ನು ಕಲಿಬೋದು. ಸರ್, ಈಗ ಕ್ಯಾನ್ಸರ್ ತಜ್ಞರಾಗಿ ತನ್ನ ಒಂದು ವೃತ್ತಿ ಜೀವನ ಆರಂಭಿಸಿ ಇಷ್ಟು ವರ್ಷಗಳ ಕಾಲ ನಿಸ್ವಾರ್ಥ ಸೇವೆಯಿಂದ ಜನಸೇವೆ ಮಾಡ್ತಾ ಇದ್ದೀರಿ. ನೀವು ಈ ಒಂದು ಕ್ಯಾನ್ಸರ್ ತಜ್ಞರಾಗಿ ಇಷ್ಟು ಹೆಸರು ಪಡಬೇಕು, ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಡ್ಕೊಳ್ಬೇಕು ಅಂತ ನಿಮಗೆ ಅನಿಸಿದ್ದಿದೆಯೇ? ಅಲ್ಲ, ಅದಂದರೆ ಆವಾಗ ನಮ್ಮ ವಯಸ್ಸು ಚಿಕ್ಕದು, 26-27 ವರ್ಷದಲ್ಲಿ ನಮಗೆ ಅದೊಂದು ಸಾಧನೆ ಮಾಡಬೇಕಂತ ಇರ್ತದೆ. ಅದನ್ನು ನಾವು ಇಷ್ಟು ಪ್ರೊಫೆಷನ್ ಸ್ಟಾರ್ಟ್ ಮಾಡುವಾಗ ಹೇಗೆ ಅದನ್ನು ಆಗ್ತದೆ ಅಂತೇಳಿ ನಾವು ಯಾವತ್ತೂ ಎಣಿಸೋದಿಲ್ಲ. ಯೂಶಲಿ ಇಷ್ಟು ರೋಗಿಗಳನ್ನು ನಾವು ಟ್ರೀಟ್ಮೆಂಟ್ ಮಾಡ್ತೇವೆ ಅಂತೇಳಿ ಎಣಿಸೋದಿಲ್ಲ. ಈ ಪ್ರೊಫೆಷನಲ್ಲಿ ನಾವು ಎಣಿಸೋದು ಕ್ಯಾನ್ಸರ್ ಕಾಯಿಲೆ ಒಂದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಕ್ಕಿಲ್ಲ ಅಂತ ಎಣಿಸ್ತೇವೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಾಗ. ಆದರೆ ಈ 30 ವರ್ಷ ನಮ್ಮ ಜರ್ನಿಯಲ್ಲಿ ಇಷ್ಟು ಪೇಷಂಟ್ಗಳನ್ನು ಟ್ರೀಟ್ ಮಾಡ್ತೇವೆ ಅಂತ ನಾವು ಯಾವತ್ತೂ ಎಣಿಸ್ತಾ ಇರಲಿಲ್ಲ. ಇಷ್ಟು 25,000 ಪೇಷಂಟ್ ನಾವು ಟ್ರೀಟ್ ಮಾಡಿದ್ರೆ ನಾನು ಯಾವತ್ತೂ ಎಣಿಸ್ತಾ ಇರಲಿಲ್ಲ. ಅಂದರೆ ತುಂಬ ಹಾಸ್ಪಿಟಲ್ಗಳಲ್ಲಿ ನಾನಿರುವಾಗ ನಾನು ಮತ್ತು ಒಂದಿಬ್ಬರು ಡಾಕ್ಟ್ರುಗಳಿದ್ದರು. ಡಾಕ್ಟ್ರುಗಳ ಅಭಾವ ಇತ್ತು. ಸೊ ಪೇಷಂಟ್ಗಳಿಗೆ ಒಂದು ತುಂಬ ಪೇಷಂಟ್, ಡಾಕ್ಟ್ರ್ ಕಮ್ಮಿ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಎಫರ್ಟನ್ನು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಕೆಲಸ ಮಾಡ್ತಾ ಇರಬೇಕು. ಯಾಕಂದರೆ ಈ ಕಾಯಿಲೆಯಲ್ಲಿ
ನಾವು ಬೇರೆ ಕಾಯಿಲೆ ಹಾಗೆ ಹರ್ನಿ ಅಥವಾ ಬಿನೈನ್ ಕಂಡೀಷನ್ ಹಾಗೆ 10 ದಿನ ಬಿಟ್ಟು ಬನ್ನಿ 20 ದಿನ ಬಿಟ್ಟು ಬನ್ನಿ ಅಂತ ಹೇಳುವ ಪ್ರಶ್ನೆ ಇಲ್ಲ. ಸೊ ನೀವು ಡಯಾಗ್ನೋಸ್ ಆದಮೇಲೆ 3-4 ದಿನದೊಳಗೆ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಈ ಇದರಲ್ಲಿ ನಾವು ಡಾಕ್ಟರ್ಗಳು ಕಮ್ಮಿ ಇರುವ ಕಾರಣ ನಾನು ಇರೋ ಹಾಸ್ಪಿಟ್ಲಲ್ಲಿ ನಾನು ಒಬ್ಬನೇ ಇರ್ತೇನೆ. ಹಾಗೆ ಪೇಷಂಟ್ಗಳಿರುವಾಗ ಅವರಿಗೆ ನಾವು ಡೇಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅದನ್ನು ಕೆಲಸ ಮಾಡ್ತಾ ಮಾಡ್ತಾ ಇಷ್ಟು ಪೇಷಂಟ್ಗಳನ್ನು ಟ್ರೀಟ್ ಮಾಡ್ತೀವಿ. ಸರ್, ಈ ಕ್ಯಾನ್ಸರ್ ಕಾಯಿಲೆಯಲ್ಲಿ 2 ವಿಭಾಗಗಳನ್ನು ನಾವು ಮಾಡ್ಬೋದು. ಒಂದು ಸರ್ಜಿಕಲ್ ಆಂಕಾಲಜಿ ಮತ್ತು ಮೆಡಿಕಲ್ ಆಂಕಾಲಜಿ. ಈ ಎರಡನ್ನೂ ನಿಭಾಯಿಸಿಕೊಂಡು ಇಷ್ಟು ದೊಡ್ಡ ಒಂದು ಇನ್ಸ್ಟಿಟ್ಯೂಟನ್ನು ನಡೆಸ್ತಾ ಇದ್ದೀರಲ್ಲ, ಇದು ನಿಮ್ಮ ಕಲ್ಪನೆಯ ಕನಸಾಗಿತ್ತೆ ಹೇಗೆ? ಅಂದರೆ ಈ ಕ್ಯಾನ್ಸರ್ ಕಾಯಿಲೆ ಅಂದರೆ ಒಬ್ಬರಿಂದ ಈ ಟ್ರೀಟ್ಮೆಂಟ್ ಮಾಡಿ ಅದನ್ನು ಕಂಟ್ರೋಲ್ ಮಾಡುವಂಥ ಕಾಯಿಲೆ ಅಲ್ಲ ಇದು. ಕೆಲವು ಕಾಯಿಲೆಯಲ್ಲಿ ಯಾವುದಾದ್ರು ಒಬ್ಬರೇ ಡಾಕ್ಟ್ರು ಅದನ್ನು ಟ್ರೀಟ್ ಮಾಡಿದರೆ ಸಾಕು. ನಮ್ಮಲ್ಲಿ 3 ಸ್ಪೆಷಾಲಿಟಿ ಇದೆ ಮೇಯ್ನ್. ಒಂದು ರೇಡಿಯೇಷನ್ ನಾನು ಮಾಡುವಂಥ ಸ್ಪೆಷಾಲಿಟಿ, ಇನ್ನೊಂದು ಸರ್ಜಿಕರಿ ಅಂದರೆ ಸರ್ಜಿಕಲ್ ಆಂಕಾಲಜಿ ಅಂತೇಳಿ, ಇನ್ನೊಂದು ಇಂಜೆಕ್ಷನ್ ಕೊಡುವಂಥ ಮೆಡಿಕಲ್ ಆಂಕಾಲಜಿ. ಈ 3 ಸ್ಪೆಷಾಲಿಟಿ ಇದೆ. ಈ 3 ಸ್ಪೆಷಾಲಿಟಿ ಅವರು ಒಟ್ಟಾಗಿ ಕೆಲಸ ಮಾಡಿದರೆ ಈ ಕಾಯಿಲೆಯನ್ನು ನಾವು ಕಂಟ್ರೋಲ್ ಮಾಡೋ ಸಾಧ್ಯತೆಯೇ ಇಲ್ಲ. ಸೊ ಆವಾಗ ನನಗೆ ಒಂದು ಅನಿಸಿಕೆ ಅಂದರೆ ಒಬ್ಬರ ಫೀಲ್ಡ್ ಇನ್ನೊಬ್ರಿಗೆ ಗೊತ್ತಿರಬೇಕು. ಈಗ ನಾನು ನನ್ನ ಫೀಲ್ಡನ್ನು ಮಾತ್ರ ನಂಗೆ ಗೊತ್ತಿದ್ರೆ ನನಗೆ ಬೇರೆಯವರ ಫೀಲ್ಡ್ದು ಉಪಯೋಗ ಗೊತ್ತಿರೋದಿಲ್ಲ. ಅದರದ್ದು ಯಾವಾಗ ಅದರದ್ದು ಲಿಮಿಟೇಷನ್ಸ್, ಅದರ ಬೆನಿಫಿಟ್ ಯಾವುದು ನಾನು ಎಣಿಸ್ತೇನೆ ನಮ್ಮ ಫೀಲ್ಡಲ್ಲಿ ಇಷ್ಟ ಆಗ್ತದೆ, ಬೇರೆಯವ್ರ ಫೀಲ್ಡ್. ಸೊ ಹಾಗೆ ನಾನು ಸತತ ಒಂದು 5 ವರ್ಷ ಈ ಆಪ್ರೇಷನ್ ಡಾಕ್ಟರ್ ಹತ್ರ ಹೋಗಿ ಅವರೊಟ್ಟಿಗೆ ಆಪ್ರೇಷನ್ ಥಿಯೇಟ್ರಿಗೆ ಹೋಗೋದು, ಅಥವಾ ಮೆಡಿಕಲ್ ಆಂಕಾಲಜಿ ಕೀಮೊಥೆರಪಿ ಡಾಕ್ಟರ್ ಹತ್ರ ಕನ್ಸಲ್ಟೆಂಟ್ ದೊಡ್ಡ ಕನ್ಸಲ್ಟೆಂಟ್ ಒಟ್ಟಿಗೆ ನಾನು ತುಂಬ ವರ್ಷ ಕೆಲಸ ಮಾಡಿ ಅನುಭವವನ್ನು ಪಡಿಸಿಕೊಂಡಿದ್ದೇನೆ. ನನ್ನ ಫೀಲ್ಡ್ ರೇಡಿಯೇಷನ್ ಇದ್ದರೂ ನನಗೆ ಈ ಬೇರೆ 2 ಫೀಲ್ಡಲ್ಲಿ ಈ ಕೆಲಸ ಮಾಡೋ ಒಂದು ಆಪರ್ಚುನಿಟಿ ಸಿಕ್ಕಿ ನಮಗೆ ಅಂದರೆ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅಂದರೆ ಹೇಗೆ ಈ ಕಾಯಿಲೆಯನ್ನು ಆದಷ್ಟು ನಾವು ನಮ್ಮ ಹತ್ರ 3 ಈ ಆಯುಧಗಳಂತ ಹೇಳ್ತೀವಿ, ಹಾಗೆ 3 ಇದಿದೆ, ಅದನ್ನು ಹೇಗೆ ನಾವು ಕರೆಕ್ಟ್ ಯುಟಿಲೈಸ್ ಮಾಡಬೇಕಂತೇಳಿ ನಾವು ಒಂದು ಈ ಎಕ್ಸ್ಪೀರಿಯನ್ಸಲ್ಲಿ ನಮಗೆ ಬಂದಿದೆ ಈ ಬೇರೆ ಫೀಲ್ಡಲ್ಲಿ ಕೂಡ. ಸೊ ಹಾಗೆ ಎಲ್ಲ ಡಾಕ್ಟರ್ಗಳು ಆಂಕಾಲಜಿಸ್ಟ್ ಅವರು ಇನ್ನೊಂದು ಫೀಲ್ಡಿನ ಅನುಭವ ಇರಬೇಕು, ಅವರಿಗೆ ಅದರ ಬೆನಿಫಿಟ್ ಗೊತ್ತಿರಬೇಕು. ಹಾಗೆ ಈ ಕಾಯಿಲೆಯನ್ನು ಟ್ಯಾಕಲ್ ಮಾಡಲಿಕ್ಕೆ ಆಗ್ತದೆ. ಯಾಕಂದರೆ ಈ ಕಾಯಿಲೆಯಲ್ಲಿ ನಮಗೆ ಒಂದು ಟ್ರೀಟ್ಮೆಂಟ್ ಇನ್ನೊಂದು ಟ್ರೀಟ್ಮೆಂಟ್ಗೆ ಅದು ಸೀಕ್ವೆನ್ಸ್ ಹೀಗಿರ್ತದೆ, ನಿಮಗೆ ಟೈಮ್ ಇರೋದಿಲ್ಲ. ಸೊ ನೀವು ಕರೆಕ್ಟ್ ಸೀಕ್ವೆನ್ಸಲ್ಲಿ ಕೊಟ್ಟರೆ ಮಾತ್ರ ಟ್ರೀಟ್ಮೆಂಟ್ ಅನ್ನು ಒಳ್ಳೆಯದಾಗಿ ಕೊಡ್ಬೋದು. ಸೊ ನೀವು ಸ್ವಲ್ಪ ತಪ್ಪು ಮಾಡಿದರೆ ಅದು ಕಾಯಿಲೆ ನಿಮ್ಮಿಂದ ಜಾರಿ ಹೋಯಿತು, ಮತ್ತೆ ಅದನ್ನು ಕಂಟ್ರೋಲ್ ಮಾಡೋದು ಇಂಪಾಸಿಬಲ್. ಒಂದ್ಸರ್ತಿ ನಾವು ಮೆಡಿಕಲ್, ರೇಡಿಯೇಷನ್, ಸರ್ಜಿಕಲ್ ನಾವು 3 ಜನರು ಒಟ್ಟಿಗೆ ಕೆಲಸ ಮಾಡಿ ಅದನ್ನು ಹಿಡಿತವನ್ನು ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಒಂದ್ಸರ್ತಿ ನಮ್ಮ ಈ ಸರ್ಕಲಿಂದ ಅದು ಹೊರಗೆ ತಪ್ಪಿ ಹೋಯ್ತಾ ಮತ್ತೆ ಅದು ಇಟ್ ಈಸ್ ಇಂಪಾಸಿಬಲ್. ಸರ್, ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯರಾಗಿರ್ತಕ್ಕಂಥ ಒಂದು ಸಂದರ್ಭ ಬಹಳ ಒಂದು ಅವಿಸ್ಮರಣೀಯ. ಬಹುಶಃ ನಿಮ್ಮ ಒಂದು ಜೀವನದಲ್ಲಿ ಈ ಒಂದು ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆ ನೀಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಉಳಿತಕ್ಕಂಥ ಒಂದು ನೆನಪಿನಲ್ಲಿ ಉಳಿಯತಕ್ಕಂಥ ವಿಚಾರಗಳಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಬಹುದೇ? ಈ ಕಾಯಿಲೆಯಲ್ಲಿ ನಮಗೆ ಯೂಶಲಿ ನಾವು ಟ್ರೀಟ್ಮೆಂಟ್ ಮಾಡುವಾಗ ಪ್ರತಿ ಪೇಷಂಟ್ ಒಂದು ಅನುಭವ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ಪೇಷಂಟಲ್ಲಿ ಈ ಕ್ಯಾನ್ಸರ್ ಕಾಯಿಲೆ ಬರುವಾಗ ಅದೊಂದು ಬೇರೆ ರೀತಿಯಲ್ಲಿ ಅದೊಂದು ಬಿಹೇವಿಯರ್ ಅಂತ ಹೇಳ್ತಾರೆ, ಇಂಡಿವಿಜುವಲ್ ಬಿಹೇವಿಯರ್. ಸೊ ಒಂದು ಪೇಷಂಟ್ ಹೀಗೆ ಅಂತಂದೇಳಿ ನಮಗೆ ನೆನಪಿಗೆ ಬರುವಂಥದ್ದು ಕಷ್ಟ. ಯಾಕಂದರೆ ನಾವು ಎಲ್ಲ ಪೇಷಂಟ್ ಟ್ರೀಟ್ಮೆಂಟ್ ಮಾಡುವಾಗ ನಮ್ಮ ಮನಸ್ಸಲ್ಲಿ ಈ ಒಂದೇ ರೀತಿಯ ಭಾವನೆ ಇರ್ತದೆ, ಅದನ್ನು ಕಂಟ್ರೋಲ್ ಮಾಡಬೇಕಂತೇಳಿ. ಆದರೆ ನಮಗೆ ಒಂದು ತುಂಬ ಕಷ್ಟ ಅಂದರೆ ಮಕ್ಕಳಿಗೆ ಈ ಕಾಯಿಲೆ ಬರುವಾಗ, ಚಿಕ್ಕ ಮಕ್ಕಳಿಗೆ ಬರುವಾಗ ನಮಗೆ ಅದನ್ನು ಅವರ ಆ್ಯಕ್ಟಿವಿಟಿ, ಅವರ ಇನ್ನೋಸೆನ್ಸ್ ನೋಡಿ ಇಂಥ ದೊಡ್ಡ ಕಾಯಿಲೆ ಅವರಿಗೆ ಈ ಟ್ರೀಟ್ಮೆಂಟ್ ಕೂಡ ತುಂಬ ನಮ್ಮ ಗೊತ್ತಿದ್ದಾಗ ಆಂಕಾಲಜಿ ಟ್ರೀಟ್ಮೆಂಟಲ್ಲಿ ತುಂಬ ಸೈಡ್ ಎಫೆಕ್ಟ್ ಇರುತ್ತೆ. ಸೊ ಈ ಮಕ್ಕಳ ಟ್ರೀಟ್ಮೆಂಟ್ ನಮಗೆ ಯಾವಾಗಲೂ ಒಂದು ನೋವು ತರುವಂಥದ್ದು. ಯಾಕಂದರೆ ಅದರ ಮಕ್ಕಳ ಕ್ಯಾನ್ಸರ್ 90% ಗುಣ ಆಗ್ತದೆ. ಅದು ನಾವು ಗೊತ್ತಿರಬೇಕು. ಕರೆಕ್ಟ್ ಟ್ರೀಟ್ಮೆಂಟ್ ಕೊಡೋಕ್ಕೆ 90% ಆಲ್ ಪೀಡಿಯಾಟ್ರಿಕ್ ಕ್ಯಾನ್ಸರ್ಸ್ ಆರ್ ಕ್ಯೂರೇಬಲ್. ಸೊ ಯಾವುದು ಲ್ಯುಕಿಮಿಯಾ ಇರಲಿ, ಲಿಂಫೋಮಾ ಇರಲಿ, 90% ಆಫ್ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಆರ್ ಕ್ಯೂರೇಬಲ್. ಆದರೂ ನೋವು ತರೋದು ಯೂಶಲಿ ನಮಗೆ ಸಣ್ಣ ಮಕ್ಕಳ ಕ್ಯಾನ್ಸರ್. ಯಾಕಂದರೆ ಅದೊಂದು ಬೇರೆ ಅನುಭವ, ಮತ್ತು ತುಂಬ ಅವ್ರು ಯಾವಾಗಲೂ ಈ ಮಕ್ಕಳು ತುಂಬ ಇಂಟೆಲಿಜೆಂಟ್ ಇರ್ತಾರೆ, ಇನ್ನೋಸೆಂಟ್ ಇರ್ತಾರೆ, ಮತ್ತು ತುಂಬ ಸ್ಮಾರ್ಟ್ ಇರ್ತಾರೆ. ಸೊ ಇವರನ್ನು ಟ್ರೀಟ್ ಮಾಡ್ಲಿಕ್ಕೆ ನಮಗೆ ಯಾವಾಗಲೂ ಒಂದು ನಮ್ಮ ಮನಸ್ಸಲ್ಲಿ ಈ ನೆನಪನ್ನು ಯಾವಾಗಲೂ ಇರ್ತದೆ. ಹಲವು ಕಾಯಿಲೆಗಳು ವೈದ್ಯಕೀಯ ಕ್ಷೇತ್ರಕ್ಕೆ ಸವಾಲಾಗಿರುತ್ತೆ. ಡಾಕ್ಟ್ರೇ, ಈಗ ಇಷ್ಟೆಲ್ಲ ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದೀರಿ. ಕ್ಲಿಷ್ಟಕರವಾದ ಸನ್ನಿವೇಶಗಳು ಅಂದರೆ ಜೀವನ ಮತ್ತು ಬದುಕು ಇದರ ಮಧ್ಯೆ ಹೋರಾಡ್ತಿರತಕ್ಕಂಥ ರೋಗಿಗಳಿಗೆ ನೀವು ಚಿಕಿತ್ಸೆ ನೀಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೇನು ಅನಿಸುತ್ತೆ? ನಮಗೆ ಅಂದರೆ ಕಷ್ಟದ ಸನ್ನಿವೇಶ ಅಂದರೆ ಕಷ್ಟ ಸಿಚುವೇಶನ್ ಅಂದರೆ ನಾವೊಂದು ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡುವಾಗ ಆ ಟ್ರೀಟ್ಮೆಂಟಿಂದ ಸೈಡ್ ಇಫೆಕ್ಟ್ಸ್ ಅಂದರೆ ಆಂಕಾಲಜಿಯಲ್ಲಿ ಕೆಟ್ಟ ಪರಿಣಾಮ ಇರ್ತದೆ. ಅದು ಕೂಡ ಗುಣಪಡುವ ಕಾಯಿಲೆಯಲ್ಲಿ
ಕೆಲವು ಸರ್ತಿ ಡ್ರಗ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೇವೆ, ಅಥವಾ ಟ್ರೀಟ್ಮೆಂಟ್ಸ್ ಮಾರ್ಬಿಡಿಟಿ ಅಂಥ ಸೈಡ್ ಎಫೆಕ್ಟ್. ಈಗ ಸಪೋಸ್ ಒಂದು 35 ಇಯರ್ಸ್ ಓಲ್ಡ್ ಇಲ್ಲಿ ಜರ್ಮ್ ಸೆಲ್ ಟ್ಯೂಮರ್ ಅಂತ ಹೇಳ್ತೇವೆ. ಜರ್ಮ್ ಸೆಲ್ ಟ್ಯೂಮರ್ ಅಂದರೆ ನಮ್ಮ ಯುವರಾಜ್ ಸಿಂಗಿಗೆ ಬಂದಂಥ ಕಾಯಿಲೆ, ಅದು 99% ಗುಣ ಆಗುವಂಥ ಕಾಯಿಲೆ. ಆದರೆ ಆ ಕಾಯಿಲೆಯಲ್ಲಿ ಕೂಡ ಒಂದು ಡ್ರಗ್ ಇದೆ, ಬ್ಲಿಯೋಮೈಸಿನ್ ಅಂತೇಳಿ. ಅದರಲ್ಲಿ ಕೆಲವು ಸರ್ತಿ ಈ ಸೈಡ್ ಎಫೆಕ್ಟ್ ಲಂಗ್ ಟಾಕ್ಸಿಸಿಟಿ ಅಂತ ಬರ್ತದೆ. ಆ ಟಾಕ್ಸಿಸಿಟಿಯಲ್ಲಿ ಬದುಕುವುದು ಕಷ್ಟ, ತುಂಬ ಸಿವಿಯರ್ ಟಾಕ್ಸಿಟಿ ಬಂದರೆ. ಅಂಥದ್ದು ನಮ್ಮ ಕ್ಯಾರಿಯರಲ್ಲಿ ನನಗೀಗ 30 ವರ್ಷ ಆದರೆ ನಾನು ಒಂದು ಪೇಷಂಟ್ ಹಾಗೆ ನೋಡಿದ್ದೇನೆ. ಎಲ್ಲ ಪೇಷಂಟ್ ಗುಣ ಆಗ್ತಾರೆ, ಆದರೆ ಒಂದು ಪೇಷಂಟಿಗೆ ಅಂಥದ್ದು ಆದದನ್ನು ನೋಡಿ ನಾನು ಹೇಳ್ಬೋದು ಅದನ್ನು ತುಂಬ ಕಷ್ಟ. ನಮಗೆ ನೀವು ಪ್ರಶ್ನೆ ಹಾಕಿದಾಗ ಯಾವುದು ತುಂಬ ಕಷ್ಟ ನನಗೆ ನೆನಪಲ್ಲಿರುವಂಥದ್ದು. ಮತ್ತು ಮೋಸ್ಟ್ಲಿ ನೀವು ಯಾವ ಕ್ಯಾನ್ಸರ್ ಸ್ಪೆಷಲಿಸ್ಟಿಗೆ ಕೇಳಿದರೂ ಇಂಥದ್ದೇ ನಿಮಗೆ ಉತ್ತರ ಬರ್ಬೋದು. ಅಂದರೆ ನಾವು ಗುಣ ಆಗುವ ಕಾಯಿಲೆಯನ್ನು ಟ್ರೀಟ್ಮೆಂಟ್ ಮಾಡುವಾಗ ಅವರಿಗೆ ಟ್ರೀಟ್ಮೆಂಟಿಂದ ಏನಾದರೂ ಈ ಮಾರ್ಬಿಡಿಟಿ ಅದು ಯಾವ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಒಬ್ಬೊಬ್ಬರಿಗೆ ಬರ್ತದೆ. ಆದರೆ ಅದು ಅಷ್ಟು ಸೀರಿಯಸ್ ಆಗಿ ಪೇಷಂಟ್ ಇದು ಸಾವನ್ನಪ್ಪಿದರೆ, ಡೆತ್ ಆದರೆ ನಿಮಗೆ ಅದೊಂದು ತುಂಬ ಒಂದು ಚಾಲೆಂಜಿಂಗ್ ಅದನ್ನು ನೋಡುವಂಥದ್ದು, ಅದನ್ನು ಟ್ರೀಟ್ಮೆಂಟ್ ಮಾಡೋದು. ಯಾಕಂದರೆ ನೀವು ಎಲ್ಲ ಮಾಡಿದ್ದೀರಿ, ಕಾಯಿಲೆ ಗುಣ ಆಗ್ತದೆ, ಆದರೆ ಬೇರೆ ಯಾವುದ ಈ ಸೈಡ್ ಎಫೆಕ್ಟಿಂದ ಅವರಿಗೆ ಇಂಥ ಒಂದು ಕಷ್ಟ ಬಂತು ಅಂತೇಳಿ. ಸರ್, ಈಗ ನೂತನ ತಂತ್ರಜ್ಞಾನ ಅಂತ ಹೇಳಿದ್ರೆ SBRT ಅಂತ ಹೇಳ್ತಾರೆ. ಕ್ಯಾನ್ಸರ್ ರೋಗಿಗಳಿಗೆ ಕೊಡ್ತಕ್ಕಂಥ ನೂತನ ಚಿಕಿತ್ಸೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥದ್ದು SBRT. ಈ SBRT ಅಂದರೆ ಏನು, ಮತ್ತು ಈ SBRT ಅನ್ನೋದು ರೋಗಿಗಳಿಗೆ ಹೇಗೆ ಅನುಕೂಲವಾಗಿ ಇರುತ್ತೆ ಅಂತ ಹೇಳ್ತೀರಿ? ಈಗ ರೇಡಿಯೇಷನಲ್ಲಿ ನಾವು ಈಗ ಸ್ಟ್ಯಾಂಡರ್ಡ್ ರೇಡಿಯೇಷನ್ ಅಂದರೆ ಡೈಲಿ ಒಂದು ಸ್ವಲ್ಪ ರೇಡಿಯೇಷನ್ ಕೊಡೋದು 6 ವಾರಕ್ಕೆ. ಸೊ ವಾರಕ್ಕೆ 5 ದಿನ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಆದಿತ್ಯ ರೇಡಿಯೇಷನ್ ಇರೋದಿಲ್ಲ. ಈಗ 6 ರಿಂದ 8 ವಾರ 30 ರಿಂದ 35 ಟ್ರೀಟ್ಮೆಂಟ್ ಯೂಶಲಿ ರೇಡಿಯೇಷನಲ್ಲಿ ಗುಣ ಆಗ್ಲಿಕ್ಕೆ ಕೊಡ್ತೀವಿ. ಆದರೆ ಈ ತುಂಬ ಕಾಯಿಲೆಗಳು ಈ ರೇಡಿಯೇಷನಿಗೆ ಅದು ಬಗ್ಗುದಿಲ್ಲ, ಅಂದರೆ ಅದು ರೆಸ್ಪಾಂಡ್ ಆಗೋದಿಲ್ಲ. ಈಗ ನಾವೊಂದು ಹೊಸ ಟ್ರೀಟ್ಮೆಂಟ್ ಶುರು ಮಾಡಿದೆ, SBRT ಅಂತೇಳಿ. ಯಾಕಂದರೆ ನಮಗೆ ಈಗ ತಂತ್ರಜ್ಞಾನ ಇದೆ, ಟೆಕ್ನಾಲಜಿ ಇದೆ, ಅದನ್ನು ನಾವು ಒಂದು ಉಪಯೋಗ ಮಾಡ್ಬೋದು. ಸೊ CT ಸ್ಕ್ಯಾನ್ ಇದೆ, PET ಸ್ಕ್ಯಾನ್ ಇದೆ, ಮತ್ತು MRI ಇದೆ. ಅದರಲ್ಲಿ ನಮಗೆ ಕಾಯಿಲೆ ಎಲ್ಲಿ ಅಂತ ಕ್ಲಿಯರ್ ಆಗಿ ಕಾಣ್ತದೆ. ಸೊ ಮತ್ತು ನಮ್ಮ ಈ ಮೆಷಿನ್ ಕೂಡ ತುಂಬ ಸಫಿಸ್ಟಿಕೇಟೆಡ್ ಇದೆ ಈಗ. ಸೊ ಅದರಿಂದ ನಾವು ಈ 6 ವಾರದಲ್ಲಿ ಕೊಡುವಂಥ ಟ್ರೀಟ್ಮೆಂಟ್ 5 ಟ್ರೀಟ್ಮೆಂಟ್ ಅಥವಾ 3 ಟ್ರೀಟ್ಮೆಂಟಲ್ಲಿ ಕೊಡ್ತೇವೆ, ಅಷ್ಟು ಹೈ ಡೋಸ್. ಸೊ SBRT ಅಂದರೆ ತುಂಬ ಹೈ ಡೋಸ್. ನೀವು 35 ಟ್ರೀಟ್ಮೆಂಟ್ ಕೊಡೋ ಬದಲು 5 ಟ್ರೀಟ್ಮೆಂಟಲ್ಲಿ ಮುಗಿಸ್ತಾ ಇದ್ದೀವಿ. ಇಂಥ ಕಾಯಿಲೆಯಲ್ಲಿ ನಾವು ನೋಡಿದಾಗ ಈಗ ಶ್ವಾಸಕೋಶದಲ್ಲಿ, ಮತ್ತು ಬ್ರೈನಲ್ಲಿ, ಮತ್ತು ಲಿವರಲ್ಲಿ, ಕೆಲವು ಸರ್ತಿ ಕಿಡ್ನಿಯಲ್ಲಿ, ಮತ್ತು ಮೆಟಾಸ್ಟೇಸಿಸ್ ಅಂತೇಳಿ ಇಂಥ ಸಣ್ಣ ಸಣ್ಣ ಟ್ಯೂಮರ್ ಇರುವಾಗ, ಅಥವಾ ಮುಂಚೆ ರೇಡಿಯೇಷನ್ ಕೊಟ್ಟು ಪುನಃ ಒಂದು 3 ವರ್ಷದಲ್ಲಿ ಬರ್ತಾರೆ, ಒಂದು ಸಣ್ಣ ರಿಕರೆನ್ಸ್ ಅಂತ ಹೇಳ್ತೇವೆ, ರಿಲ್ಯಾಪ್ಸ್. ಅಂಥ ಸಿಚುವೇಶನಲ್ಲಿ ನಮಗೆ ಯಾವ ಟ್ರೀಟ್ಮೆಂಟ್ ಇರೋದಿಲ್ಲ. ಸೊ ಈ ಹೊಸ ಟ್ರೀಟ್ಮೆಂಟ್ ನಾವೀಗ ನಮ್ಮ ಹಾಸ್ಪಿಟಲಲ್ಲಿ 5 ವರ್ಷದಿಂದ ಮಾಡ್ತಾ ಇದ್ದಾರೆ. ಇಸ್ ವೆರಿ ಎಫೆಕ್ಟಿವ್, ಅಂದರೆ ಆಪರೇಷನ್ ಮಾಡಿ ತೆಗೆದ ಹಾಗೆ. ಸೊ ಇದೊಂದು ಹೊಸ ಟೆಕ್ನಾಲಜಿ. ಹೌದು, ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೇವೆ ಆ್ಯಂಡ್ ಇಟ್ಸ್ ವೆರಿ ವೆರಿ ಬೆನಿಫಿಷಿಯಲ್ ಟು ದ ಪೇಷಂಟ್. ಸರ್, ಮನಸ್ಸಿದ್ದರೆ ಮಾರ್ಗ ಅಂತಾರೆ. ನಿಮ್ಮಂಥ ಒಂದು ವೈದ್ಯರುಗಳು ನಿಸ್ವಾರ್ಥ ಸೇವೆಯಿಂದ ಜನರಿಗೆ ಒಂದು ಒಳ್ಳೆಯ ಚಿಕಿತ್ಸೆ ನೀಡಬೇಕು ಅಂತಂದರೆ ಇದಕ್ಕೆ ಹಲವಾರು ಸಂಶೋಧನೆಗಳ ಫಲ ಕೂಡ ಇರುತ್ತೆ. ಈಗ ನಮ್ಮ ಜಗತ್ತಿನಲ್ಲಿ ಮುಖ್ಯವಾಗಿ ಗುದದ್ವಾರದ ಕ್ಯಾನ್ಸರ್ ಕಾಯಿಲೆ ಬಂದಾಗ ಅವರಿಗೆ ಆ ಒಂದು ಭಾಗದಲ್ಲಿ ಹೊರಗಿನ ಚೀಲವನ್ನು ಅಳವಡಿಸಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇದ್ದೇ ಇದೆ. ಆದರೆ ನೀವು ಈ ಪರ್ಯಾಯ ವ್ಯವಸ್ಥೆ ಇಲ್ಲದೇ ಈ ಗುದದ್ವಾರವನ್ನು ತೆಗೆಯದೇ ಅವರಿಗೆ ಸರಳವಾಗಿ ಇರತಕ್ಕಂಥ ಒಂದು ಸಂಶೋಧನೆ ಮಾಡಿದ್ದೀರಾ. ಅದರ ಬಗ್ಗೆ ಸ್ವಲ್ಪ ನಿಮ್ಮ ಅನಿಸಿಕೆಗಳು ನಮ್ಮ ಜೊತೆ ಹಂಚ್ಕೊಳ್ಬೋದು ಡಾಕ್ಟ್ರೆ? ಅದೇ, ಅದು ನೀವು ಹೇಳಿದಾಗೆ ಅದು ರೆಕ್ಟಲ್ ಕ್ಯಾನ್ಸರ್, ಲೋವರ್ ರೆಕ್ಟಮ್ ಅಂತ ಹೇಳ್ತೇವೆ. ಮೋಷನ್ ಹೋಗುವ ಜಾಗದಲ್ಲಿ ಲೋವರ್ ರೆಕ್ಟಮಲ್ಲಿ ಕ್ಯಾನ್ಸರ್ ಬಂದರೆ ಯೂಶಲಿ ಮುಂಚೆ ನಾವು ಆಪ್ರೇಷನ್ ಮಾಡಿ ಮೋಷನ್ ಹೋಗುವ ಜಾಗವನ್ನು ಕ್ಲೋಸ್ ಮಾಡಿ ಸೈಡಿಂದ ಇಲ್ಲಿ ಒಂದು ಬ್ಯಾಗ್ ಇಡ್ತೇವೆ, ಕೊಲಾಸ್ಟಮಿ ಅಂತೇಳಿ. ಅದು ಪರ್ಮನೆಂಟ್, ಯಾಕಂದರೆ ಅವನಿಗೆ ಊಟ ಮಾಡಿದರೆ ಈ ಮೋಷನ್ ಕಲೆಕ್ಟ್ ಮಾಡಲಿಕ್ಕೆ ಒಂದು ಬ್ಯಾಗಲ್ಲಿ. ನಾರ್ಮಲ್ ಪಾತ್ ಈಸ್ ಕ್ಲೋಸ್ಡ್, ಯಾಕಂದರೆ ಅಲ್ಲಿ ಕ್ಯಾನ್ಸರ್ ಇತ್ತು ಅಂತೇಳಿ. ನ್ಯಾಚುರಲ್ ತೆಗಿಬೇಕು, ತೆಗೆಯುವಾಗ ಅದನ್ನು ನಾವು ಕ್ಲೋಸ್ ಮಾಡಬೇಕು. ಅಬ್ಡಾಮಿನೋ ಪೆರಿನಿಯಲ್ ರಿಸೆಕ್ಷನ್ ಅಂತ ಹೇಳೋದು ಅದಕ್ಕೆ. ಈಗ ನಾವು ಈ ರೇಡಿಯೇಷನ್ ಮತ್ತು ನಮ್ಮ PET ಸ್ಕ್ಯಾನ್ ಎಲ್ಲ ಬಂದ ನಂತರ ನಮಗೆ ಕಾಯಿಲೆ ಏನಂತೇಳಿ ಕರೆಕ್ಟ್ ಗೊತ್ತಾಗ್ತದೆ. ಸೊ ನಾವು ನಮ್ಮ ಹಾಸ್ಪಿಟ್ಲಲ್ಲಿ ಈಗ ಲಾಸ್ಟ್ 3-4 ವರ್ಷದಲ್ಲಿ ಈ ರೇಡಿಯೇಷನ್ ಡೋಸನ್ನು ಸ್ವಲ್ಪ ಜಾಸ್ತಿ ಮಾಡಿ 2-3 ಟೈಪ್ ಕೀಮೊಥೆರಪಿ ಅದರ ಒಟ್ಟಿಗೆ ಕಾಂಬಿನೇಷನ್ ಮಾಡಿ ಈ ಕಾಯಿಲೆಯನ್ನು ರೇಡಿಯೇಷನ್ ಮುಖಾಂತರವೇ ನಾವು ಅದನ್ನು ಕರಗಿಸಬಹುದಾ ಅಂಥೇಳಿ ಒಂದು ಪ್ರಯತ್ನ ಮಾಡಿದ್ವಿ. ಯೂಶಲಿ ಅದಕ್ಕೆ ಆಪ್ರೇಷನ್ ಆದಮೇಲೆ ರೇಡಿಯೇಷನ್ ಕೊಡುವಂಥದ್ದು. ಸೊ ನಾವು ಆಪ್ರೇಷನ್ ಮಾಡೋ ಮುಂಚೆ ರೇಡಿಯೇಷನ್ ಕೊಟ್ಟು ಇದರಲ್ಲೇ ಗುಣ ಆದರೆ ಅವರಿಗೆ ಆಪ್ರೇಷನ್ ಅಗತ್ಯ ಇಲ್ಲ ಅಂತೇಳಿ ಆ ರೀತಿಯಲ್ಲಿ ನಾವು ಈ ರಿಸರ್ಚನ್ನು ಸ್ಟಾರ್ಟ್ ಮಾಡಿದ್ವಿ. ಇನಿಷಿಯಲಿ ನಮಗೆ ಸ್ವಲ್ಪ ಡೋಸಲ್ಲಿ
ಒಂದು ವ್ಯತ್ಯಾಸ ಬಂತು. ಆವಾಗ ಕಾಯಿಲೆ ಸ್ವಲ್ಪ ಕಂಟ್ರೋಲ್ ಆಯಿತು, ಆದರೆ ಸೈಡ್ ಇಫೆಕ್ಟ್ ಜಾಸ್ತಿ ಆಯಿತು. ಮತ್ತು ನಾವೀಗ ಒಂದು 60-70 ಪೇಷಂಟ್ ಟ್ರೀಟ್ಮೆಂಟ್ ಮಾಡಿದ ಮೇಲೆ ನಮಗೀಗ ಒಂದು ಸ್ಟ್ಯಾಂಡರ್ಡೈಸೇಷನ್ ಅಂತ ಹೇಳ್ತೇವೆ, ಅದನ್ನು ಮಾಡಿದ್ದೇವೆ ನಾವು. ಈ ಟ್ರೀಟ್ಮೆಂಟಲ್ಲಿ ನಮಗೆ ಈ ಕೊಲಾಸ್ಟಮಿ ಅಂದರೆ ಬ್ಯಾಗ್ ಇಲ್ಲದೆ ನಾವು ಟ್ರೀಟ್ಮೆಂಟ್ ಮಾಡಿದ ತುಂಬ ಪೇಷಂಟ್ ಇದ್ದಾರೆ. ಅದೊಂದು ನಮಗೆ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್. ಯಾಕಂದರೆ ಪೇಷಂಟ್ಗಳು ಬಂದ ಕೂಡಲೇ ನೀವು ಹೇಳುವಾಗ ಕೊಲಾಸ್ಟಮಿ ಮಾಡ್ತೇನೆ ಅಂತ ಹೇಳಿದರೆ ಅದನ್ನು 50% ಪೇಷಂಟ್ ಕೆಲವರು ಟ್ರೀಟ್ಮೆಂಟೇ ತಗೊಳ್ಳೋದಿಲ್ಲ, ಬೇಡ ನಮಗೆ ನಾನು ಬೇರೆ ಆಲ್ಟರ್ನೇಟಿವ್ ಟ್ರೀಟ್ಮೆಂಟಿಗೆ ಹೋಗ್ತೇನೆ. ಮತ್ತೆ ಕಾಯಿಲೆಯಲ್ಲಿ ಅವರದ್ದು ಪ್ರೋಗ್ರೆಷನ್ ಆಗಿ ಡೆತ್ ಆಗುತ್ತೆ. ಸೊ ಈ ಒಂದೇ ಕಾರಣ ಈ ಬ್ಯಾಗ್ ಬರ್ತದೆ ಅಂತ ಹೇಳುವಾಗ ಮೆನಿ ಪೇಷಂಟ್ಸ್ ರಿಫ್ಯೂಸ್ ಟು ಟೇಕ್ ಟ್ರೀಟ್ಮೆಂಟ್. ಸೊ ಇದರಿಂದ ಈ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅವರಿಗೆ ಈ ಬ್ಯಾಗ್ ಇಲ್ಲದೆ ಕೊಡುವಂಥದ್ದು ಇದೊಂದು ಹೊಸ ಟ್ರೀಟ್ಮೆಂಟ್ ನಾವು ಹಾಸ್ಪಿಟಲಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಆ್ಯಂಡ್ ವಿ ಆರ್ ಕ್ವೈಟ್ ಸಕ್ಸಸ್ಫುಲ್ ಇನ್ ದಟ್ ಅಂತ ಹೇಳ್ಬೋದು. ಸರ್, ಈಗ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂಥ ಒಂದು ಕ್ಯಾನ್ಸರ್ ಆಸ್ಪತ್ರೆ. ಈಗ ಬಹಳ ಮುಖ್ಯವಾಗಿ ಈ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ರೋಗಿಗಳಿಗೆ ಚಿಕಿತ್ಸೆ ನೀಡುವುದು ಮಾತ್ರ ಅಲ್ಲ, ಈ ರೋಗಿಗಳಿಗೆ ಕೊಡ್ತಕ್ಕಂಥ ಈ ಕ್ಯಾನ್ಸರ್ನ ಶಿಕ್ಷಣ ಇರ್ಬೋದು, ರೋಗಿಗಳ ಕುಟುಂಬದವರಿಗಿರ್ಬೋದು, ಸಮಾಜಕ್ಕೆ ಇರ್ಬೋದು, ಈ ಒಂದು ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಜಾಗೃತಿ ಮತ್ತು ಅದೇ ಶಿಕ್ಷಣದ ಬಗ್ಗೆ ಕೂಡ ಒತ್ತು ಕೊಡ್ತಾ ಇದ್ದೀರಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಸರ್. ಅಂದರೆ ಈ ಕ್ಯಾನ್ಸರಲ್ಲಿ ಅರ್ಲಿ ಸ್ಟೇಜಲ್ಲಿ ಬಂದರೆ ಸಕ್ಸಸ್ ಈಸ್ ವೆರಿ ಹೈ. ಅಂದರೆ 90% ಕ್ಯಾನ್ ಬಿ ಕ್ಯೂರ್ಡ್ ಇಫ್ ದೇ ಕಮ್ ಇನ್ ಫಸ್ಟ್ ಸ್ಟೇಜ್. ಆದರೆ ಅದು ತಿಳುವಳಿಕೆ ಇರಬೇಕು. ಫಸ್ಟ್ ಸ್ಟೇಜಲ್ಲಿ ಅಂದರೆ ಹೇಗೆ ಗೊತ್ತಾಗೋದು, ಅದಕ್ಕೆ ತಿಳುವಳಿಕೆ ಇರಬೇಕು. ಹಾಗೆ ನಮ್ಮ ಹಾಸ್ಪಿಟ್ಲಲ್ಲಿ ಕ್ಯಾನ್ಸರ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್ ಸೆಲ್ ಅಂತೇಳಿ ನಾವೊಂದು ಟೀಮ್ ಮಾಡಿದ್ದೇವೆ. ಅದರಿಂದ ಈಗ ಲಾಸ್ಟ್ 7-8 ವರ್ಷದಿಂದ ನಮ್ಮದೊಂದು ವೆಹಿಕಲ್ ಇದೆ, ಅದನ್ನು ನಾವು ಮಾಡಿಫೈ ಮಾಡಿ ಅದರಲ್ಲಿ ಅಂಥದ್ದು ಯಾವುದೆಲ್ಲ ಎಜುಕೇಷನಿಗೆ ಬೇಕಂಥದ್ದನ್ನು ಸವಲತ್ತನ್ನು TV ಅದನ್ನು ಮಾಡಿ ನಾವು ಆದಷ್ಟು ಜನರಿಗೆ, ಈಗ ರಿಕ್ಷಾ ಚಾಲಕರಿರಲಿ ಮತ್ತು ಸ್ಕೂಲ ಮಕ್ಕಳಿರಲಿ, ಬೇರೆ ಬೇರೆ ಒಂದು ವ್ಯವಸ್ಥೆ ಮಾಡುವಲ್ಲಿ ಹೋಗಿ ಅವರಿಗೆ ನಾವು ಈ ಕ್ಯಾನ್ಸರ್ ಬಗ್ಗೆ ಒಂದು ತಿಳುವಳಿಕೆ ಕೊಡ್ತೇವೆ. ನ್ಯೂಸ್ ಪೇಪರಲ್ಲಿ ಕೂಡ ಹಾಕುವಂಥದ್ದು ಇದನ್ನು ಕೂಡ ನಾವು ಪ್ರಯತ್ನ ಮಾಡಬೇಕು. ಅದು ಮೀಡಿಯಾ ಇಸ್ ಅ ವೆರಿ ಬಿಗ್ ಆಸ್ ರೋಲ್ ಟು ಪ್ಲೇ ಇನ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್. ಮತ್ತು ನಮಗೆ ಒಂದು ಸ್ಯಾಟರ್ಡೆ ಸಂಡೇ ನಾವು ಇದಕ್ಕೆ ಇಟ್ಟರೆ, ಯಾಕಂದರೆ ನಾವು ಯಾವಾಗಲೂ ಪೇಷಂಟ್ ನೋಡ್ತಾ ಇರ್ತೇವೆ. ಸೊ ಸ್ಯಾಟರ್ಡೆ ಅಥವಾ ಸಂಡೇ ಈ ಕಾರ್ಯಗಳಿಗೆ ಇಟ್ಟರೆ ನಮಗೂ ಒಂದು ಜನರಲಿ ಅದರ ನಾಲೆಜ್ ಇದೆ, ಅವೇರ್ನೆಸ್ ಲೆವೆಲ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ, ನಾವು ಎಷ್ಟು ಇಂಪ್ರೂವ್ ಮಾಡಬೇಕಂತೇಳಿ ಗೊತ್ತಾಗುತ್ತೆ. ಸೊ ಇದನ್ನು ನಾವು ಸತತವಾಗಿ ಮಾಡಿದೆ. ಯಾಕಂದರೆ ಅವೇರ್ನೆಸ್ ಇದ್ದರೆ ವಿ ಫೀಲ್ ದಟ್ ಹಾಫ್ ದ ಬ್ಯಾಟಲ್ ಈಸ್ ಒನ್. ಸೊ ನಿಮಗೆ ಅರ್ಧ ಇದರಲ್ಲಿ ಯುದ್ಧ ಬೆನ್ ಆಗಬೇಕಾದ್ರೆ ನಿಮಗೆ ಇದರ ಫಸ್ಟ್ ಸ್ಟೇಜ್ ಬರುವಂಥ ಒಂದು ಅವೇರ್ನೆಸ್ ಇರಬೇಕು. ಸೊ this is a very very important effort in society where all social organizations, individuals, anybody can do this job. ಅಂದರೆ ಹಾಸ್ಪಿಟಲ್ ಮಾತ್ರ ಮಾಡಬೇಕಂತಿಲ್ಲ, more the people, the more awareness can be created and people can know the early signals, warning signals ಏನಂತೇಳಿ ಗೊತ್ತಾದರೆ they can come in early stage so that the cancer can be controlled. ಸರ್, ಈಗ ಅರ್ಬುದ ಕಾಯಿಲೆ ಅಂತ ಹೇಳಿದ್ರೆ ಹಳೆಯ ಕಾಲದಿಂದ ಕೂಡ ಮನುಷ್ಯನಿಗೆ ಭಯವನ್ನು ಹುಟ್ಟಿಸ್ತಕ್ಕಂಥ ಕಾಯಿಲೆ. ಆದರೆ ಇತ್ತೀಚಿನ ನಮ್ಮ ವಿದ್ಯಮಾನ ನೋಡಿದರೆ ಜಗತ್ತಿನಾದ್ಯಂತ ಜೊತೆಗೆ ಅಭಿವೃದ್ಧಿ ಹೊಂದುತ್ತಿರುವ ನಮ್ಮ ರಾಷ್ಟ್ರ ಭಾರತ ದೇಶದಲ್ಲಿ ಕೂಡ ಈ ಕ್ಯಾನ್ಸರ್ ಕಾಯಿಲೆಯ ಪ್ರಮಾಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಏನು ಕಾರಣ ಇರಬಹುದು? ಅದೇ ಅಂದರೆ ಕ್ಯಾನ್ಸರ್ ಈಸ್ ಡಿಸೀಸ್ ಆಫ್ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ ಆ್ಯಂಡ್ ಡಿಸೀಸ್ ಆಫ್ ಏಜಿಂಗ್. ಎರಡು ಕಾರಣಗಳಿದೆ. ಒಂದು ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಅಂದರೆ ಈಗ ನಮ್ಮ ಇಂಡಿಪೆಂಡೆನ್ಸ್ ಇವಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ವಾಸ್ ಲೋ, ಒಂದು 48-50 ಇಯರ್ಸ್ ಇರ್ಬೋದು. ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಸ್ ಅಬೌವ್ 70. ಮತ್ತು ಈ ಏಜ್ ಆದಾಗೆ ಕಾಯಿಲೆ ಬರುವಂಥ ರಿಸ್ಕ್ ಜಾಸ್ತಿ ಇರ್ತದೆ. ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಇರಲಿ, ಬ್ರೆಸ್ಟ್ ಕ್ಯಾನ್ಸರ್ ಇರಲಿ, ಯಾವುದೇ ಕ್ಯಾನ್ಸರ್ಗಳಿಗೆ ಈ ಏಜ್ ಇಸ್ ಎ ಒನ್ ಆಫ್ ದಿ ಫ್ಯಾಕ್ಟರ್ಸ್. ಇಟ್ಸ್ ಎ ಡಿಸೀಸ್ ಆಫ್ ಎಲ್ಡರ್ಲಿ, ಅಂದರೆ ವಯಸ್ಸಾದಾಗೆ ಇದರದೊಂದು ರಿಸ್ಕ್ ಇರುತ್ತೆ. ಸೆಕೆಂಡ್ ಈಸ್ ಹ್ಯಾಬಿಟ್, ಲೈಫ್ ಸ್ಟೈಲ್. ಅದೊಂದು ಎಲ್ಲರಿಗೆ ಗೊತ್ತಿರುವಂಥ ವಿಷಯ. ಮಾಡಿಫೈ ಎಲ್ಲ ಲೈಫ್ ಸ್ಟೈಲ್ ಈಗ ಚೇಂಜ್ ಆಗಿದೆ. ಅದು ಹ್ಯಾಬಿಟ್ಸ್ ಇರಲಿ, ಓರಲ್ ಟೆಬಾಕೋ ಇಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಥಿಂಗ್ ವಿ ಹ್ಯಾವ್ ಸೀನ್ ಇನ್ ಅವರ್ ಹಾಸ್ಪಿಟಲ್. ನಮ್ಮ ಹಾಸ್ಪಿಟಲ್ ಅಂತ ಓರಲ್ ತಂಬಾಕು ತಿನ್ನುವಂಥದ್ದು, ಈ ಗುಟ್ಕಾ ಬಾಯಲ್ಲಿ ಹಾಕುವಂಥದ್ದು, ಇದು ತುಂಬ ಚಿಕ್ಕ ವಯಸ್ಸಿನಲ್ಲಿ ಬರುವಂಥ ಕಾಯಿಲೆ. ಯಾಕಂದರೆ 22-33 ವರ್ಷದಲ್ಲೇ ನಮ್ಮ ಹಾಸ್ಪಿಟ್ಲಲ್ಲಿ ನೋಡಿದರೆ ತುಂಬ ಪೇಷಂಟ್ ಬರ್ತಾರೆ ಕ್ಯಾನ್ಸರ್ ಹಿಡ್ಕೊಂಡು. 12-13 ವರ್ಷದಲ್ಲಿ ಪ್ರಾರಂಭ ಮಾಡಿದರೆ ಒಂದು 10 ವರ್ಷದಲ್ಲಿ ಕಾಯಿಲೆ ಬರುವ ಚಾನ್ಸ್ ಇರುತ್ತೆ. ಸೊ ದೀಸ್ ಆರ್ ದಿ ಲೈಫ್ ಸ್ಟೈಲ್ ಐ ಫೀಲ್ ಈಸ್ ಒನ್ ಆಫ್ ದಿ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ಸ್. ಮತ್ತು ಫುಡ್ ಅಡಲ್ಟ್ರೇಷನ್, ಎಲ್ರಿಗೂ ಗೊತ್ತಿದೆ ಫುಡ್ ಅಡಲ್ಟ್ರೇಷನಲ್ಲಿ ಏನೆಲ್ಲ ಆಗುತ್ತೆ ಅಂತೇಳಿ. ಯಾವ ಫುಡ್ ಇರಲಿ,
ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೆದರ್ ಇಟ್ ಈಸ್ ಪ್ಯಾಡಿ ಕೀಶನಾಟಕ್ಕೆ, ಬಟ್ ಕೆಮಿಕಲ್ಸನ್ನು ಯೂಸ್ ಮಾಡುವಂಥದ್ದು ಅಗ್ರಿಕಲ್ಚರಲ್ಲಿ, ಮತ್ತು ಬೇರೆ ಪ್ರಿಸರ್ವ್ಡ್ ಫುಡ್, ಮತ್ತು ಈ ಪ್ರಿಸರ್ವೇಟಿವ್ ಹಾಕಿ ರೆಡ್ ಮೀಟ್ ತಿನ್ನುವಂಥದ್ದು, ಆಲ್ ದಿಸ್ ಹ್ಯಾವ್ ಇನ್ಕ್ರೀಸ್ಡ್. ಈ ಜಾಸ್ತಿ ಆಗಿದೆ ನಮ್ಮ ಕನ್ಸಂಪ್ಷನ್ ಆಫ್ ಡಯಟ್ ಆ್ಯಂಡ್ ಲ್ಯಾಕ್ ಆಫ್ ಎಕ್ಸಸೈಸ್ ಕೂಡ ಇದೆ. ಸೊ people should be very careful with what they eat, and physical exercise is very important. But I think combination of age, like life expectancy increase, ಯಾಕಂದರೆ ಈಗ ಹಾರ್ಟ್ ಡಿಸೀಸಲ್ಲಿ ಆಲ್ಮೋಸ್ಟ್ ವಿ ಹ್ಯಾವ್ ಎ ವೆರಿ ಗುಡ್ ಸಕ್ಸಸ್ ಇನ್ ಟರ್ಮ್ ಆಫ್ ಟ್ರೀಟ್ಮೆಂಟ್. ಈಗ ಆಂಜಿಯೋಪ್ಲಾಸ್ಟಿ ಇರಲಿ ಇಂಥದ್ದೆಲ್ಲ ಬಂದು ಹಾರ್ಟ್ ಅಟ್ಯಾಕ್ ಅಂತೇಳಿ ನೀವು ಕೇಳುವಂಥದ್ದು ಸ್ವಲ್ಪ ಕಮ್ಮಿ ಆಗಿರ್ಬೋದು, ಯಾವುದೋ ಟ್ರೀಟ್ಮೆಂಟ್ ಮಾಡಿ ಅದನ್ನು ನಾವು ಈಗ ಹೌದು ಅದನ್ನು ನಾವು ಟ್ರೀಟ್ಮೆಂಟನ್ನು ಇದೆ ನಮ್ಮದು. ಆದರೆ ಈ ಕ್ಯಾನ್ಸರ್ ಅದಾದಮೇಲೆ ನೆಕ್ಸ್ಟ್ ಈಗ ಬರುವಂಥದ್ದು ಕ್ಯಾನ್ಸರ್, ಯಾಕಂದರೆ ಈ 70ಯಲ್ಲಿ 65ಯಲ್ಲಿ ಈ ಏಜಲ್ಲಿ ಬರುವಂಥ ಕಾಯಿಲೆ ಇದು. ಸೊ ಸಿನ್ಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇನ್ಕ್ರೀಸ್ ಇದೊಂದು ಕಾರಣ, ಮತ್ತು ಮೇನ್ ಈಸ್ ಅಫ್ಕೋರ್ಸ್ ಲೈಫ್ ಸ್ಟೈಲ್ ಆ್ಯಂಡ್ ಫುಡ್ ಹ್ಯಾಬಿಟ್ಸ್ ಅದನ್ನು ನಾವು ಕಂಟ್ರೋಲ್ ಮಾಡಬೇಕು. ಸರ್, ಒಂದು ಮಾತು ಹೇಳ್ತಾರೆ ಇಂಗ್ಲೀಷಲ್ಲಿ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಇದು ಅಕ್ಷರಶಃ ಸತ್ಯ. ಯಾಕೆಂತ ಹೇಳಿದರೆ ಮನುಷ್ಯನಿಗೆ ತಿಳುವಳಿಕೆ ಜೊತೆಗೆ ರೋಗವನ್ನು ತಡೆಗಟ್ಟುವ ಒಂದು ಜ್ಞಾನ ಇರಬೇಕಾಗಿದ್ದು ಬಹಳ ಮುಖ್ಯ. ಅಂತ ಹೇಳಿದರೆ ಈಗ ಜನಸಾಮಾನ್ಯರಿಗೆ ಕೂಡ ಒಂದು ಲೇಮ್ಯಾನ್ ಅಂತ ಹೇಳಿದರೆ ಆ ಮನುಷ್ಯನಿಗೆ ಈ ಕ್ಯಾನ್ಸರ್ ಕಾಯಿಲೆ ದೂರ ಇರಬೇಕು, ಮುಂದಿನ ಜನಾಂಗಕ್ಕೆ ಇದು ಬರಬಾರ್ದು ಅಂತಂದರೆ ತಡೆಗಟ್ಟುವ ವಿಧಾನಗಳೇನಾದ್ರು ಇದೆಯಾ ಡಾಕ್ಟ್ರೆ? ಅದೇ ನಮಗೆ ಅಂದರೆ ಒಂದು ಡಯಟೆಕ್ ಡಿಪಾರ್ಟ್ಮೆಂಟ್ ಅದಿದೆ. ಅದು ಈ ಫುಡ್ ಬಗ್ಗೆ ಪ್ರತಿ ಪೇಷಂಟ್ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಾಗ ನಾವು ಈ ಫುಡ್ ಬಗ್ಗೆ ಹೇಳ್ತೇವೆ, ತಿಳುವಳಿಕೆ ಕೊಡ್ತೇವೆ, ಮತ್ತು ಅವರ ಫ್ಯಾಮಿಲಿಗೆ ಕೂಡ ಇಂಥ ತಿಳುವಳಿಕೆ ಕೊಡ್ತೇವೆ. ದಿಸ್ diet is a individual option for patients to take and family to take also. ಈಗ ನೋಡುವವರು ಕೂಡ ಈಗ ತುಂಬ ನಾಲೆಜ್ ಇದೆ ಡಯಟ್ ಬಗ್ಗೆ, ಬಟ್ ನಾವು ಡಯಟ್ ಮತ್ತು ಈ ಎಕ್ಸಸೈಸ್ ಹೇಳುವಾಗ ಟು ಪುಟ್ ಇನ್ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ರಿಗೂ ಗೊತ್ತಿದೆ, ಈಗ ಟೊಬ್ಯಾಕೊ ತಿನ್ನಬಾರ್ದು ಅಂತ ಎಲ್ರಿಗೂ ಗೊತ್ತಿದೆ, ಜಾಸ್ತಿ ಫ್ಯಾಟ್ ಎಲ್ರಿಗೂ ಗೊತ್ತಿದೆ. ಆದರೆ ನಾವೊಂದು ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ, ಯಾಕಂದರೆ ಇಂಥ ಕಾಯಿಲೆಗಳಿಗೆ ಮತ್ತೆ ನಾವು ಟ್ರೀಟ್ಮೆಂಟ್ ಮಾಡುವಂಥದ್ದು ತುಂಬ ಕಷ್ಟ. ಸೊ ಯು ಹ್ಯಾವ್ ಟು ಗಿವ್ ಪ್ರಯಾರಿಟಿ ಟು ದಿಸ್ ಕೈಂಡ್ ಆಫ್ ಥಿಂಗ್ಸ್. ಹೆಲ್ತಿಗೆ ಇದು ಫುಡ್ ನಾವು ಏನು ತಿಂತಾ ಇದ್ದೇವೆ, ಅದರಲ್ಲಿ ಏನಿದೆ, ನಮ್ಮ ಹೆಲ್ತಿಗೆ ಅದರ ಏನು ಪರಿಣಾಮ ಬೀಳ್ಬೋದು, ಅದನ್ನೊಂದು ನೋಡೋ ನಮ್ಮ ಒಂದು ನೇಚರ್ ಇದ್ದರೆ ವಿ ಕ್ಯಾನ್ ಟ್ರೈ ಟು ಕಂಟ್ರೋಲ್. ಬಿಕಾಸ್ ಮೋಸ್ಟ್ ಪೀಪಲ್ ನೋ ಯಾವ್ದು ತಿನ್ನಬಾರ್ದು ಅಂತೇಳಿ, ಬಟ್ ಇಟ್ ಈಸ್ ದಟ್ ಕಮಿಟ್ಮೆಂಟ್ ವಿಚ್ ದೇ ಹ್ಯಾವ್ ಟು ಹ್ಯಾವ್. ಸರ್, ಮನುಷ್ಯನಿಗೆ ಸಾಮಾನ್ಯ ಜ್ಞಾನ ಅಂತ ಹೇಳ್ತಾರೆ. ಸಾಮಾನ್ಯ ಜ್ಞಾನ ಅಂತ ಹೇಳಿದ್ರೆ ಒಂದು ಕ್ಯಾನ್ಸರ್ ಬಗ್ಗೆ ಹೇಳಬೇಕಾದ್ರೆ ಸ್ವಲ್ಪ ಅದರ ಬಗ್ಗೆ ತಿಳುವಳಿಕೆ ಇರಬೇಕಾದ್ದು ಬಹಳ ಅನಿವಾರ್ಯ. ಈಗ ಈ ರೋಗದ ಬಗ್ಗೆ ಅಂದರೆ ಈ ರೋಗ ಗುಣಲಕ್ಷಣಗಳು ಈ ಮನುಷ್ಯನಿಗೆ ಗೊತ್ತಾಗಬೇಕು. ಈಗ ಒಂದು ಜ್ವರ ಬಂದರೆ ಟೆಂಪರೇಚರ್ ಇರುತ್ತೆ, ಅದು ಮತ್ತೆ ಹೋಗುತ್ತೆ, ಅಥವಾ ಶೀತ ಬಾಧೆ, ಇದು ಸಾಮಾನ್ಯ ಲಕ್ಷಣಗಳಿದ್ದೇ ಇರುತ್ತಲ್ವ. ಅದೇ ರೀತಿ ಈ ಕ್ಯಾನ್ಸರ್ ಕಾಯಿಲೆಯ ಗುಣಲಕ್ಷಣಗಳು ಏನೇನು ಸರ್? ಲಕ್ಷಣಗಳಂದರೆ ನಾವು ಯಾವಾಗಲೂ ವಾರ್ನಿಂಗ್ ಸೈನ್ಸ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಇಟ್ ಈಸ್ ಎ ಫ್ಯೂ ಸಿಗ್ನಲ್ಸ್ ಆರ್ ದೇರ್. ಕ್ಯಾನ್ಸರ್ ಬರುವಾಗ ಅದು ಯಾವಾಗಲೂ ಒಂದು ಸಿಂಪ್ಟಮ್ಸ್ ಇರುತ್ತೆ, ಆದರೆ ನಾವು ಅದನ್ನು ಇಗ್ನೋರ್ ಮಾಡುವಂಥದ್ದೊಂದು ನಮಗೆ ಅದು ನಮ್ಗೆ ಇರ್ಲಿಕ್ಕಿಲ್ಲ ಅಂತ ಹೇಳಿ ಇರ್ತದೆ. ಹೌದು, ಪೇಷಂಟ್ಗಳಿಗೆ ನಮ್ಗೆ ಈ ಕಾಯಿಲೆ ನಮ್ಗೆ ಇರ್ಲಿಕ್ಕಿಲ್ಲ ಅಲ್ಲ, ಹೆದರಿಕೆ ಇರ್ಬೋದು, ಅಥವಾ ಈ ಕಾಯಿಲೆ ಇಲ್ಲ ಅಂತ ಹೇಳಿ ಎಣಿಸ್ಬೋದು, ಬೇರೆ ಏನು ತೊಂದರೆ ಅಂತ ಎಣಿಸ್ಬೋದು, ಭಯದಿಂದ ಕೆಲವು ಸರ್ತಿ ಇದನ್ನು ಡಿನೈಲ್ ಅಂತ ಹೇಳ್ತೇವೆ ನಾವು, ಅದು ನಮ್ಗೆ ಇರ್ಲಿಕ್ಕಿಲ್ಲ ಅಂತ ಹೇಳಿ. ಸೊ ಇಂಥ ಭಾವನೆ ಕೂಡ ಇರ್ತದೆ. ಸೊ ಈಗ ಸ್ವಲ್ಪ ಸ್ತನದಲ್ಲಿ ಒಂದು ಸಣ್ಣ ಗೆಡ್ಡೆ ಬಂತು, ಎಲ್ಲ ಗೆಡ್ಡೆ ಸ್ತನದಲ್ಲಿ ಕ್ಯಾನ್ಸರ್ ಅಲ್ಲ, 80% ಅದು ಫೈಬ್ರಾಯ್ಡಿನಮ್ ಅಂತ ಹೇಳಿ ಇರ್ಬೋದು, ಅದಕ್ಕೆ ಕೆಲವರಿಗೆ ಕ್ಯಾನ್ಸರ್ ಇರ್ತದೆ. ಸೊ ಸ್ತನದ್ದೊಂದು ಸೆಲ್ಫ್ ಎಕ್ಸಾಮಿನೇಷನ್ ಬ್ರೆಸ್ಟ್ ಅಂತ ಹೇಳಿದ್ದಾರೆ. ನಮ್ಮ ನಾರ್ಮಲ್ ನಾವೇ ಅದನ್ನು ಹೆಂಗಸರೆಲ್ಲ ಈಗ ಪರೀಕ್ಷೆ ಮಾಡಬೇಕು, ಬೋತ್ ಸೈಡ್ಸ್ ಆಫ್ ಬ್ರೆಸ್ಟ್. ಅದನ್ನು ಮಾಡಿದರೆ ನಾವು ಎಲ್ರಿಗೂ ಅವ್ರಿಗೆ ಗೊತ್ತಾಗುತ್ತೆ, ಸ್ವಲ್ಪ ಚೇಂಜಸ್ ಇದ್ರೆ ಅವ್ರ ಡಾಕ್ಟರ್ ಹತ್ರ ಬಂದರೆ ಅಲ್ಟ್ರಾಸೌಂಡ್ ಏನೋ ಮಾಡಿ ಅದು ಫಸ್ಟ್ ಸ್ಟೇಜಲ್ಲಿ ಗೊತ್ತಾಗ್ತದೆ. ಈ ಸ್ತನದಲ್ಲಿ, ಈ ಸರ್ವಿಕ್ಸ್ ಗರ್ಭಕೋಶದಲ್ಲಿ ಕೂಡ ಅರ್ಲಿ ಸಿಗ್ನಲ್ಸ್ ಇರ್ತದೆ, ಬಿಳಿ ಹೋಗೋದು, ಮುಟ್ಟೋಗೋದು, ಮತ್ತೆ ಮಧ್ಯದಲ್ಲಿ ಇಂಥದ್ದೆಲ್ಲ, ಮತ್ತೆ ಬೆನ್ನು ಸ್ವಲ್ಪ ಬರೋದು, ಇದೆಲ್ಲ ಸಣ್ಣ ವಾರ್ನಿಂಗ್ ಸಿಗ್ನಲ್ಸ್. ಅಥವಾ GI ಕ್ಯಾನ್ಸರ್ ಅಂದರೆ ಹೊಟ್ಟೆಯಲ್ಲಿ ಕರಳಲ್ಲಿ ಕ್ಯಾನ್ಸರ್ ಆದರೆ ಸ್ವಲ್ಪ ಬವಲ್ ಸಿಂಪ್ಟಮ್ಸ್ ಬರೋದು, ಡೈಜೆಷನ್ ಪ್ರಾಬ್ಲಮ್. ಸೊ ಇದೆಲ್ಲ ಕ್ಯಾನ್ಸರ್ಗಳ ಲಕ್ಷಣಗಳು. ಆದರೆ ಇದಿದ್ರೆ ಕ್ಯಾನ್ಸರೇ ಅಂತ ಹೇಳಿ ಅಲ್ಲ, ಬೇರೆ ಕಾಯಿಲೆ ಕೂಡ ಇರ್ಬೋದು. ಆದರೆ ಈ ಲಕ್ಷಣಗಳಿಗೆ 50 ವರ್ಷದಲ್ಲಿ ಬಂದರೆ, ಗಂಟಲು ನೋವು, ಕಿವಿ ನೋವು, 2 ವಾರದಲ್ಲಿ ಅದು ಗುಣ ಆಗದಿದ್ರೆ ಕ್ಯಾನ್ಸರ್ ಇರ್ಬೋದು ಅಂತೇಳಿ ನೀವು ಎಣಿಸಿ ಅದಕ್ಕೆ ಪರೀಕ್ಷೆ ಮಾಡಬೇಕು. ಅದಕ್ಕೆ ಅದು ಕೂಡ ಕ್ಯಾನ್ಸರ್ ಇರ್ಲಿಕ್ಕಿಲ್ಲ, ಬಟ್ 2 ವಾರ 50 ವರ್ಷ ಇದ್ದವರಿಗೆ ಬೆನ್ನು ಇಂಥದ್ದೆಲ್ಲ ಇರುತ್ತೆ. ಇದಂದ್ರೆ ನಾವು ಬೆನ್ನು ಇದ್ರೆ ನಾವು ಒಳಗೆ ಗರ್ಭಕೋಶ ಪರೀಕ್ಷೆ ಮಾಡಬೇಕು. ಖಾಲಿ ಬೆನ್ನು ಪರೀಕ್ಷೆ ಮಾಡ್ತಾ ಹೋದ್ರೆ ಅದು ಆಗುದಿಲ್ಲ. ಸೊ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್ ಇದೊಂದು ಲಕ್ಷಣ ಬೆನ್ನು ಬರುವಂಥದ್ದು. ಸೊ ಬೆನ್ನು ಅಂತೇಳಿ 2 ವರ್ಷ ನಾವು ವೇಟ್ ಮಾಡಿದ್ರೆ ಆ ಕಾಯಿಲೆ ನಮ್ಮ ಕೈಯಿಂದ ತಪ್ಪಿ ಹೋಗುತ್ತೆ ಅದು. ಸೊ ಹಾಗೆ ನಾವು ವಾರ್ನಿಂಗ್ ಸಿಗ್ನಲ್ಸ್ ಒಂದು ಗೊತ್ತಿದ್ರೆ
ಬೇಗ ಇದನ್ನೊಂದು ನಾವು ರೂಲ್ ಔಟ್ ಮಾಡ್ಬೋದು. ಮತ್ತೆ ಬೆನ್ನು ಅದು ಏಜಿಗೆ ಬರುವಂಥದ್ದನ್ನು ಅದಕ್ಕೆ ಮಾತ್ರೆಗಳಿರ್ಬೋದು ಏನೋ ಇರ್ಬೋದು, ಟ್ರೈ ಮಾಡ್ಬೋದು ಟ್ರೀಟ್ಮೆಂಟ್. ಆದರೆ ಈ ಕಾಯಿಲೆ ಇದೆ ಅಂತ ನೋಡುವಂಥದ್ದು ಕರ್ತವ್ಯ ಎಲ್ಲರೂ. ಸರ್, ಎಲ್ಲ ರೋಗಗಳನ್ನು ತಡೆಗಟ್ಟಬೇಕಾದ್ರೆ ನಮ್ಮ ಜೀವನ ಶೈಲಿ ಬಹಳ ಮುಖ್ಯವಾಗಿದ್ದು. ಯಾಕಂದ್ರೆ ನಾವು ತಗೊಳ್ತಕ್ಕಂಥ ಆಹಾರ ಇರ್ಬೋದು, ನೀರಿರ್ಬೋದು, ಅಥವಾ ನಮ್ಮ ಪರಿಸರ ಇರ್ಬೋದು, ನಮ್ಮ ಜೀವನ ಕ್ರಮ ಇರ್ಬೋದು, ಇವೆಲ್ಲ ಅದಕ್ಕೆ ಕೆಲಸ ಮಾಡ್ತಕ್ಕಂಥ ವಿಚಾರಗಳು. ಈಗ ಜೀವನ ಶೈಲಿಯಲ್ಲಿ ಆಗ್ತಕ್ಕಂಥ ಬದಲಾವಣೆ ಅಥವಾ ನಾವು ಮಾಡ್ತಕ್ಕಂಥ ಏನು ಬದಲಾವಣೆ ಇದೆ, ಇದು ಎಷ್ಟರ ಮಟ್ಟಿಗೆ ಸಹಕಾರಿ ಮತ್ತು ಜನಜಾಗೃತಿ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅಂದರೆ ಮಾಡಿಫೈಯಿಂಗ್ ಫ್ಯಾಕ್ಟರ್ಸ್ ಅಂದರೆ ನಮ್ಮ ಲೈಫ್ ಸ್ಟೈಲ್, ಅಂದರೆ ನಮ್ಮ ಫುಡ್ ಹ್ಯಾಬಿಟ್ಸ್, ನಮ್ಮ ಜೀವನ ಶೈಲಿಯನ್ನು ಮಾಡಿಫೈ ಮಾಡೋದು. ಇದನ್ನು ನಾವು ನಮ್ಮ ಕಂಟ್ರೋಲಲ್ಲಿದೆ. ನಾನ್ ಮಾಡಿಫೈಬಲ್ ಅಂದರೆ ಏಜ್, ವಯಸ್ಸು ನಮ್ಗೆ ಬರ್ತಾ ಇದೆ, ನಮ್ಮ ಕಂಟ್ರೋಲ್ ಇಲ್ಲ. ಅಥವಾ ನಮ್ಮ ಜೆಂಡರ್, ಒಂದು ಹೆಂಗಸಾಗಿ ಅಥವಾ ಗಂಡಸಾಗಿ ಹುಟ್ಟುವಂಥದ್ದು, ಅದು ನಾವು ಇಸ್ ನಾಟ್ ಮಾಡಿಫೈಡ್. ಅದು ಇಟ್ ಈಸ್ ಗಾಡ್ ಹಸ್ ಮೇಡ್ ಅಸ್ ದಿಸ್ ಕೈಂಡ್ ಆಫ್ ಜೆಂಡರ್. ಸೊ ಸ್ತನದ ಕ್ಯಾನ್ಸರ್ ಬರ್ಬೋದು, ಗರ್ಭಕೋಶದ ಕ್ಯಾನ್ಸರ್ ಬರ್ಬೋದು ಅವರಿಗೆ. ನಾನ್ ಮಾಡಿಫೈಬಲ್ ಫ್ಯಾಕ್ಟರ್ಸ್. ಬಟ್ ಮಾಡಿಫೈಬಲ್ ಆರ್ ಸೋ ಮೆನಿ ವಿಚ್ ಐ ಈಗ ಹೇಳ್ತಾ ಇದ್ದೆ ನಾನು. ಎಲ್ಲ ಫುಡ್ ಹ್ಯಾಬಿಟ್ಸ್, ಎಕ್ಸಸೈಸ್, ಇದನ್ನೆಲ್ಲ ನಮ್ಮ ಕಂಟ್ರೋಲರಲ್ಲಿ ಇರುವಂಥದ್ದು. ಸೊ ದ ಬಿಗ್ ಮೆಸೇಜ್ ಶುಡ್ ಗೋ. ಆ್ಯಂಡ್ ಐ ಫೀಲ್ ದಟ್ ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ ಇದು. ಸಮಾಜದ ಎಲ್ಲ ವರ್ಗದವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇದನ್ನೊಂದು ಸೆನ್ಸಿಟಿವ್ ಇಶ್ಯೂ ಮಾಡಿದರೆ ಜನರಲ್ಲಿ ಇದು ಆಟೋಮ್ಯಾಟಿಕ್ಲಿ ಇದರದ್ದೊಂದು ಭಾವನೆ ಗೊತ್ತಾಗ್ತದೆ. ಯಾಕಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ಬರುವಾಗ ಮಂಗಳೂರು ಹತ್ತಿರದಿಂದವರು ಕೆಲವರಿಗೆ ಏನಂತ ಗೊತ್ತಿರೋದಿಲ್ಲ ಈ ಕಾಯಿಲೆ ಬಗ್ಗೆ. ನಾವು ಮಂಗಳೂರು ಅಂತ ಒಂದು ದೊಡ್ಡ ಸಿಟಿ ಅಂತ ಹೇಳ್ತೇವೆ, ಆದರೆ ಇಲ್ಲಿಂದ ಒಂದು 10 ಕಿಲೋಮೀಟರ್ 5 ಕಿಲೋಮೀಟರ್ ಸ್ತನದ ಕ್ಯಾನ್ಸರ್ 4th ಸ್ಟೇಜಲ್ಲಿ ಹಿಡ್ಕೊಂಡು ಬರುವಾಗ ನಮಗೆ ಅದನ್ನು ನೋಡುವಾಗ ಶಾಕ್ ಆಗ್ತದೆ, ಏನಪ್ಪ ಆಗ್ತಾ ಇದೆ ಇಲ್ಲಿ ಅಂತೇಳಿ. ಸೊ ಐ ಥಿಂಕ್ ನಾಲೆಜ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಈಸ್ ಇಂಪಾರ್ಟೆಂಟ್. ಸರ್, ಇವತ್ತು ನಿಮ್ಮ ಒಂದು ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿಕಿತ್ಸೆ ನೀಡುವುದು ಮಾತ್ರ ಅಲ್ಲ, ಶಿಕ್ಷಣ, ಜಾಗೃತಿ ಎಲ್ಲ ಬಗ್ಗೆ ಕೂಡ ಕೆಲಸ ಮಾಡ್ತಾ ಇದೆ. ಬೇರೆ ಬೇರೆ ಕಡೆಗಳಿಗೆ ಹೋಗಿ ಕ್ಯಾಂಪ್ ಇರ್ಬೋದು ಅಥವಾ ಶಿಕ್ಷಣ ನೀತಿಯನ್ನು ಅನುಸರಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ನಮ್ಮ ಮುಂದಿನ ಪೀಳಿಗೆಗೆ, ಈಗ ನಮಗೆ ಯಾವಾಗಲೂ ಚಿಂತೆ ಆಗೋದು ನಮ್ಮ ಮುಂದಿನ ಜನ್ರೇಷನ್, ಫ್ಯೂಚರ್ ಜನ್ರೇಷನ್ಗೆ ಒಳ್ಳೆಯ ಒಂದು ಕೊಡುಗೆ ಕೊಡಬೇಕು, ಈ ಒಂದು ರೋಗದಿಂದ ಮುಕ್ತಿ ಸಿಗಬೇಕು ಅಂತ ಹೇಳಿ. ಹಾಗಾದರೆ ಈ ಮುಂದಿನ ಪೀಳಿಗೆಗೆ ಅಥವಾ ನಮ್ಮ ಭವಿಷ್ಯಕ್ಕೆ ನಾಂದಿಯಾಗತಕ್ಕಂಥ ವಿಚಾರಗಳಿದ್ದರೆ ನಮ್ಮ ಜೊತೆ ಹಂಚಿಕೊಳ್ಳಿ ಸರ್. ಅಂದರೆ ಈಗ ಈ ಕ್ಯಾನ್ಸರ್ ಕಾಯಿಲೆಯಲ್ಲಿ ನೀವು ಹೇಳಿದಾಗೆ ಒಂದು ಭಯ, ಅದು ಎಷ್ಟು ಖರ್ಚಾಗ್ಬೋದು ಅಂತೇಳಿ, ಅದೊಂದು ನ್ಯಾಚುರಲ್ ಫಿಯರ್, ಕಾಸ್ಟ್ಲಿ ಮೆಡಿಸಿನ್, ಕಾಸ್ಟ್ಲಿ ಇದು ಕಾಸ್ಟ್ಲಿ ಅಂತೇಳಿ. ಆದರೆ ಈಗ ನಮ್ಮ ಸರ್ಕಾರದ ಯೋಜನೆಗಳು ನಿಜವಾಗಿ ಈ ಕಾಯಿಲೆಯಲ್ಲಿ ನಾವೆಲ್ಲರೂ ಸರ್ಕಾರಕ್ಕೆ ಒಂದು ಕೃತಜ್ಞತೆ ಹೇಳಬೇಕು. ಯಾಕಂದರೆ ನಾವು ಯಾವಾಗಲೂ ದೂರಿಸ್ತಾ ಇರ್ತೇವೆ, ಬೈತಾ ಇರ್ತೇವೆ, ಇದು ಮಾಡಲಿಲ್ಲ ಅದು ಮಾಡಲಿಲ್ಲ ಅಂತೇಳಿ. ಆದರೆ ಈ ಒಂದು ಸವಲತ್ತು ಈ ಕ್ಯಾನ್ಸರ್ ಕಾಯಿಲೆಗೆ, ಬೇರೆ ಕಾಯಿಲೆಗೂ ಇದೆ ಹಾರ್ಟಿಗೆಲ್ಲ, ಬಟ್ ಕ್ಯಾನ್ಸರ್ ಈಸ್ ಎ ವೆರಿ ಡಿಫಿಕಲ್ಟ್ ಡಿಸೀಸ್ ಫಾರ್ ದ ಫ್ಯಾಮಿಲಿ. ಸೊ ಇಂಥ ಕಾಯಿಲೆಗೆ ಈಗ BPL ಕಾರ್ಡ್ ಇದ್ದರೆ ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಕಂಪ್ಲೀಟ್ ಯಾವ ಖರ್ಚಿಲ್ಲದೆ ಕಂಪ್ಲೀಟ್ ಚಿಕಿತ್ಸೆ ಆಗ್ತದೆ. ರೇಡಿಯೇಷನ್ ಇರಲಿ, ಕೀಮೊಥೆರಪಿ ಇರಲಿ, ಸರ್ಜರಿ ಇರಲಿ. ಸೊ ಇಂಥ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಶೇರ್ ಮಾಡಿ ಅದೊಂದು ಈ ಯೋಜನೆಗಳು ಈ ಕಾಯಿಲೆಗೆ ನಿಜವಾಗಿ ಇಂಥ ಪೇಷಂಟ್ಗಳಿಗೆ ತುಂಬ ಬೆನಿಫಿಟ್ ಆಗಿದೆ. ಮತ್ತು APL ಕಾರ್ಡ್ ಹೊಂದಿದವರಿಗೂ ಅವರಿಗೆ ಒಂದು ಸವಲತ್ತಿದೆ, ಕನ್ಸೆಷನ್ ಅಂತ ಹೇಳಿದೆ. ಬಟ್ ನಿಜವಾಗಿ ಬಡ ಇದ್ದವರಿಗೆ ಈ ಕಾಯಿಲೆಯಲ್ಲಿ ಕಂಪ್ಲೀಟ್ ಟ್ರೀಟ್ಮೆಂಟನ್ನು, ಮತ್ತು ಅದೇ ಒಳ್ಳೆ ಟ್ರೀಟ್ಮೆಂಟ್, ಅದರಲ್ಲೇನು ಇದೆಲ್ಲ ಗುಡ್ ಸರ್ಜರಿ, ಗುಡ್ ರೇಡಿಯೇಷನ್, ಒಳ್ಳೆ ಕೀಮೊಥೆರಪಿ ಎಲ್ಲ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟೇ ಇದೆ ಅದರಲ್ಲಿ. ಹೌದು, ಯಾವುದು ಇದು ಫ್ರೀ ಇದ್ದರೂ ಕೆಲವರಿಗೆ ಫ್ರೀ ಅಂದರೆ ಟ್ರೀಟ್ಮೆಂಟ್ ಒಳ್ಳೇದಿರಲಿಕ್ಕಲ್ಲ ಅಂತೇಳಿ ಒಂದು ಮನಸ್ಸಲ್ಲಿ ಇರ್ತದೆ. ಬಟ್ ಅದು ಯಾವತ್ತೂ ಇರಬಾರ್ದು. ಯಾಕಂದರೆ ದಿಸ್ ಟ್ರೀಟ್ಮೆಂಟ್ ಇಸ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್. ಹೌದು, ಅದರ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟೇ ಅದನ್ನು ಅಪ್ಲೈ ಮಾಡಿ ಆ ಸ್ಟ್ಯಾಂಡರ್ಡ್ ಡ್ರಗ್ಸ್ ಕೊಟ್ಟು ಇದನ್ನು ಈ ಕಾಯಿಲೆಯನ್ನು ಕಂಟ್ರೋಲ್ ಮಾಡುವ.
We might not have become big, but we have become strong in fighting cancer. That is the motto. I wish entire society wellness, and if anything is, any aberration is found in your wellness, the doctors are there to help you, to guide you out. ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ಸೇವೆ ಭಾಳ ಹೆಚ್ಚು ಮೂಡಿ ಬರಲಿ ಮತ್ತು ಕ್ಯಾನ್ಸರ್ ಕೇರ್ ಇದರ ಬಗ್ಗೆ ಭಾಳ ದೊಡ್ಡ ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಹೆಸರನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ಈ ಆಸ್ಪತ್ರೆ ಮುಖಾಂತರ ಸೇವೆ ಕೊಡುವ ರೀತಿಯಲ್ಲಿ ಆಗಲಿ ಅಂತೇಳಂತ ನಾನು ಭಾವಿಸ್ತಾ ಇದ್ದೇನೆ. ಮತ್ತು ಅವರು ಮಾಡಿದಂಥ ಕೇರಳ ಸ್ಕೀಮ್ ಇದು ಕೂಡ ಭಾಳ ಯಶಸ್ಸಾಗಿ ಮೂಡಿ ಬರಲಿ. I always feel that I tell all my students they should start their own institution. They should serve the community. And he is the one person who took up the challenge. I should congratulate him for that because he is the one who took up the challenge and started the MIO along with other colleagues. Now, I should thank a lot of, I have thanked all the doctors and other things. But you know, this would have not been possible without the support of my MIO staff, because they say I am a tough taskmaster. But for patient, you have to be. It's either patient or the staff. I prefer the patient over the staff. I have to be tough because care has to be there. Otherwise, the whole purpose of getting into this oncology will be difficult. It's not like other fields. People suffer a lot. So we should understand everything what they are going through.